Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीशा गोपिका कान्ता राधा कान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमति भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्य देश तारिणी जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ಭಕ್ತಿ ರಸಾಮೃತ ಸಿಂಧು ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಿದಲ್ವಾ ನಾನು ಮಾತಾಡ್ತಿರುವಂತದ್ದು? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಕೇಳಿಸ್ತದೆ ಮಾತಾಜಿ. ಓಕೆ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಇಲ್ಲಿವರೆಗೂ ನೀವು ಅಧ್ಯಾಯ 6ರವರೆಗೆ ಕಲ್ತಿದ್ದೀರಿ. ಅಧ್ಯಾಯ 6 ನಿನ್ನೆ ಮುಗ್ದಿದೆ ಅನ್ಕೋತೀನಿ. ಅಧ್ಯಾಯ 6ರಲ್ಲಿ ಏನೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ರಿ ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅಧ್ಯಾಯ 6ರಲ್ಲಿ ಏನೆಲ್ಲ ವಿಷಯಗಳಿತ್ತು? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನದಲ್ಲಿ 64 ತತ್ವಗಳಿವೆ ಅಂತ ಅದು ವಿವರಿಸಿದ್ರು ಮಾತಾಜಿ. ಹಾ ಮಾತಾಜಿ. ಯಾವ್ದೆಲ್ಲ 64 ವಿಧಾನಗಳು, ಏನೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡಬಾರ್ದು, ಯಮ ನಿಯಮಗಳು, ಅದರ ಬಗ್ಗೆ ತಿಳಿಸ್ಕೊಟ್ಟಿದಾರಲ್ವಾ? ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಅರವತ್ನಾಲ್ಕು ಅಂಶಗಳಲ್ಲಿ ನೀವು 10 ಮಾಡಬೇಕಾಗಿರುವಂಥದ್ದು, 10 ಮಾಡಬಾರದ್ದು ಅಂತ ಒಂದು ಪ್ರಮುಖ ಒಂದು ಲಿಸ್ಟ್ ಕೊಡ್ತಾರೆ. ಉಳಿದ 44 ಇನ್ನು ಹೆಚ್ಚಿನ ವಿವರಗಳನ್ನ ಕೊಟ್ಟಿದ್ದಾರೆ. ಹೌದಲ್ವಾ? ಹರೇ ಕೃಷ್ಣ.
ಹೌದು ಮಾತಾಜಿ. 64ರಲ್ಲಿ 5 ಪ್ರಮುಖವಾದ ವಿಷಯಗಳ ಬಗ್ಗೆ ಕೂಡ ಹೇಳಿದ್ದಾರೆ. ನೆನಪಿದ್ಯಾ? ಯಾವುದು 5 ಪ್ರಮುಖವಾದದ್ದು? ಮಾತಾಜಿ, ದೇವತಾ ವಿಗ್ರಹಗಳನ್ನ ಸಂಜೆ ಪಲ್ಲಕ್ಕಿಯಲ್ಲಿ ತಗೊಂಡ್ ಬರ್ತಾ ಇರ್ತಾರೆ. ಅವಾಗ ನಾವು ಅದನ್ನ ಎದ್ದು ನಿಂತು ಅಲ್ಲಿ ಎಲ್ಲರೂ ಹೋಗ್ಬೇಕು, ಮನೇಲಿ ಇರಬಾರ್ದು. ದೇವಸ್ಥಾನಕ್ಕೆ ಹೋದಾಗ ದೇವರಿಗೆ ನಿಂತ್ಕೊಂಡು ಕೈ ಮುಗಿಬೇಕು. ಆಮೇಲೆ ಮತ್ತೆ ರಥಯಾತ್ರೆ ಬಂದಾಗ ಈಚೆ ಬರ್ಬೇಕು ಮಾತಾಜಿ, ಒಳಗಡೆ ಯಾರಿದ್ರು ಈಚೆ ಬರ್ಬೇಕು. ನನ್ ಹೇಳ್ತಿರುವಂತದ್ದು ಈಗ 64 ವಿಷಯಗಳನ್ನ ಹೇಳಿದ್ರಲ್ಲ, ಅದರಲ್ಲಿ ಪ್ರಮುಖವಾದ 5 ಮಾಡಲೇಬೇಕಾಗಿರುವಂತದ್ದು. ವಿಗ್ರಹಾರಾಧನೆ ಮಾಡ್ಬೇಕು ಮಾತಾಜಿ. ಹಾ ಪ್ರಭುಜಿ. ಸಂಕೀರ್ತನೆ ಮಾಡ್ಬೇಕು, ಚಾಂಟಿಂಗ್ ಮಾಡ್ಬೇಕು ಮಾತಾಜಿ. ಭಕ್ತರ ಸಂಘ ಓದ್ಬೇಕು ಮಾತಾಜಿ. ಭಕ್ತರ ಸಂಘ ಇನ್ನೂ 2 ಸಂಕೀರ್ತನೆ ಮಾಡುವಂಥದ್ದು, ಭಕ್ತರ ಸಂಘ ಮಾಡುವಂಥದ್ದು, ವಿಗ್ರಹ ಆರಾಧನೆ, 2 ಭಗವಂತನಿಗೆ ಅರ್ಪಿಸಿದ ಪ್ರಸಾದ ಸೇವನೆ, ಶ್ರೀಮದ್ ಭಾಗವತವನ್ನ ಪ್ರತಿದಿನ ಶ್ರವಣ ಮಾಡುವಂಥದ್ದು, ಮತ್ತೆ ಮಥುರಾಪುರ ವಾಸ. ಈ 5 ಅತಿ ಮುಖ್ಯವಾದ ವಿಷಯಗಳು ಅಂತಂದ್ರೆ, ಒಂದು ವಿಗ್ರಹ ಆರಾಧನೆ ಮಾಡುವಂಥದ್ದು, ಭಾಗವತವನ್ನು ಶ್ರವಣ ಮಾಡುವಂಥದ್ದು, ಭಕ್ತರ ಸಂಘದಲ್ಲಿ ಇರುವಂಥದ್ದು, ಸಂಕೀರ್ತನೆ ಮಾಡುವಂಥದ್ದು, ಮತ್ತೆ ಮಥುರಾಪುರ ವಾಸವನ್ನ ಮಾಡುವಂಥದ್ದು. ಈ 5 ವಿಚಾರಗಳನ್ನ ಪ್ರಮುಖವಾದ್ದು ಅಂತ ನಿನ್ನೆ ಒಂದು ಅಧ್ಯಾಯದಲ್ಲಿ ತಿಳಿದಿದ್ದೀರಿ. ಈಗ ಭಕ್ತಿ ತತ್ವಗಳಿಗೆ ಪ್ರಮಾಣ ಅಂತ ಹೇಳಿ 7ನೇ ಅಧ್ಯಾಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಇದರಲ್ಲಿ ನೆನ್ನೆ ಅಧ್ಯಾಯದಲ್ಲಿ ಕೂಡ ನೀವು ತಿಳ್ಕೊಂಡಿರ್ತೀರಿ. ಮುಖ್ಯವಾಗಿ ನಾವು ಮೊದಲಿಗೆ ಏನ್ ಮಾಡ್ಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ಮೊದಲು ನಾವು ಮಾಡ್ಲೇಬೇಕಾಗಿರುವಂತಹ ವಿಷಯ ಯಾವುದು, ವಿಚಾರ ಯಾವುದು? ಪ್ರಥಮವಾಗಿ ಮಾಡಬೇಕು ಹರಿನಾಮ ಸ್ಮರಣೆ. ಅದಕ್ಕೂ ಮೊದಲು ಮಾತಾಜಿ. ಭಕ್ತರ ಸಂಘ ಮಾತಾಜಿ. ಭಕ್ತರ ಸಂಘ ಎಲ್ಲಿ ಸಿಗುತ್ತೆ ನಿಮ್ಗೆ? ದೇವಸ್ಥಾನದಲ್ಲಿ. ಗುರುವಿನ ಬಳಿ ಹೋದಾಗ ನಮಗೆ ಈ ಒಂದು ಭಕ್ತಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನಂದ್ರೆ ಸದ್ಗುರುಗಳ ಆಶ್ರಯ ಪಡೆಯುವಂಥದ್ದು. ಅಲ್ಲಿಂದ ಈ ಒಂದು ವಿಚಾರವನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಇವತ್ತಿನ ಒಂದು 7ನೇ ಅಧ್ಯಾಯ ಭಕ್ತಿ ತತ್ವಗಳಿಗೆ ಪ್ರಮಾಣ. ಇದರಲ್ಲಿ ನಾವು ಮೊದಲಿಗೆ ಸದ್ಗುರುಗಳನ್ನ ಆಶ್ರಯ ಪಡೆಯುವಂಥದ್ದು, ಅಲ್ಲಿಂದ ಒಂದು ಭಕ್ತಿಯ ಪ್ರಯಾಣ ನಮ್ದು ನಿಜವಾಗ್ಲೂ ಪ್ರಾರಂಭ ಆಗುತ್ತೆ. ಅದಕ್ಕೆ ಸರಿಯಾದ ಗುರು ಬೇಕು, ಸರಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರು ಬೇಕು. ಮತ್ತೆ ಅವರು ಯಾವ ರೀತಿ ಗುರು ಅಂತಂದ್ರೆ ಊಹಾಪೋಹ ಅಂದ್ರೆ ಅವರ ಒಂದು ಮಾನಸಿಕ ಆಲೋಚನೆಗಳನ್ನ ಇನ್ನೊಬ್ಬರ ಮೇಲೆ ಹೇರುವಂತ ಗುರು ಅಲ್ಲ. ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತದೇ ಗುರು ಬೇಕು. ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಅವನು ಶ್ರೋತ್ರಿಯನಾಗಿರ್ಬೇಕು ಮತ್ತೆ ಬ್ರಹ್ಮನಿಷ್ಠನಾಗಿರ್ಬೇಕು ಅಂತ ಹೇಳ್ತಾರೆ. ಶ್ರೋತ್ರಿಯನಾಗಿರ್ಬೇಕು ಅಂತಂದ್ರೆ ಆ ಪರಂಪರೆಯಲ್ಲಿ ಏನು ಜ್ಞಾನವಿದೆ ಅದನ್ನ ಅವನು ಮೊದಲು ಸ್ವೀಕಾರ ಮಾಡಿರ್ಬೇಕು, ಅವನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ಬೇಕು. ನಂತರ ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಬ್ರಹ್ಮನಿಷ್ಠ ಆಗಿ ನಂತರ ಅವನು ತನ್ನ ಶಿಷ್ಯರಿಗೆ ಅದನ್ನ ತಿಳಿಸ್ಕೊಡ್ಬೇಕು. ಅಂದ್ರೆ ಮುಂದೆ ಬರುವಂತವರಿಗೆ ಅದರ ಒಂದು ಜ್ಞಾನವನ್ನ ತಿಳಿಸ್ಕೊಡ್ಬೇಕು. ಅಲ್ಲಿ ಅವನು ತಿಳಿಸ್ಕೊಡುವಾಗ ತನ್ನದೇ ಆದ ವಿಚಾರಗಳನ್ನ ಯಾವುದೇ ರೀತಿಯಲ್ಲಿ ಅದರಲ್ಲಿ ಬೆರೆಸುವಂತಿಲ್ಲ. ಹೇಗೆ ಅವನು ಶಾಸ್ತ್ರದ ಮೂಲಕ ಗುರುವಿನ ಮೂಲಕ ತಿಳಿದಿದ್ದಾನೆ ಅದನ್ನ ಅದೇ ರೀತಿ ಅವನು ಮುಂದಿನ ಅವನ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬರುವವರಿಗೆ ಅದನ್ನ ನೀಡಬೇಕು. ಮತ್ತೆ ಅವನಲ್ಲಿ ಕೆಲವೊಂದು ಲಕ್ಷಣಗಳು, ಅವನಲ್ಲಿ ಕೆಲವೊಂದು ಗುಣಗಳು ಇರಬೇಕು ಅಂತ ಹೇಳ್ತಾರೆ. ನೀವ್ ಎಲ್ಲಿ ಓದಿದ್ರಿ ಈ ಶ್ಲೋಕ, ನೆನಪಿದ್ಯಾ? ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿವಾ ವೇಗಂ ಉದರ ಉಪಸ್ಥ ವೇಗಂ ಏತಾಂ ವೇಗ. ಉಪದೇಶಾಮೃತದಲ್ಲಿ ಈ ಶ್ಲೋಕ ಅದು ಸರಿಯಾದ ನಿಜವಾದ ಗುರುವಿನ ಬಗ್ಗೆ ಹೇಳುವಂತಹ ಒಂದು ಶ್ಲೋಕ. ಅಂದ್ರೆ ಅವನು ಮಾತಿನ ವೇಗವನ್ನ ಮತ್ತೆ ಮನಸ್ಸಿನ ವೇಗವನ್ನ, ಆ ಉದರದ ಹೊಟ್ಟೆಯ ವೇಗವನ್ನ, ಉಪಸ್ಥ ಮತ್ತೆ ಕೋಪ ಇವೆಲ್ಲವೂ ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕೆ ಗೊತ್ತಿರುವಂತಹ ವ್ಯಕ್ತಿ ಅವನು ಪ್ರಪಂಚಾದ್ಯಂತ ಶಿಷ್ಯರನ್ನ ಪಡೆಯೋದಕ್ಕೆ ಅರ್ಹನಾದ ಗುರು ಅಂತ ಹೇಳ್ತಾರೆ. ಹೀಗೆ ಗುರುವಿನ ಅರ್ಹತೆಗಳನ್ನ ತಿಳ್ಕೊತೀವಿ. ಗುರು ಅಂದ್ರೆ ಯಾರು, ಮತ್ತೆ ಎಂತಹ ಗುರುವನ್ನ ನಾವು ಆಶ್ರಯಿಸ್ಬೇಕು, ಈ ವಿಷಯವನ್ನ ಪ್ರಾರಂಭದ ಹಂತದಲ್ಲಿ ನಾವು ತಿಳಿಲಿಕ್ಕಿದೀವಿ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಕೃಷ್ಣ ಮಾತಾಜಿ. ಮಾತಾಜಿ. ಹಾ ಪ್ರಭು. ಸದ್ಗುರುಗಳೊಬ್ಬರ ಆಶ್ರಯ ಪಡೆಯುವುದು.
ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯ ಶ್ಲೋಕ 21. ಪ್ರಬುದ್ಧನು ಮಹಾರಾಜ ನಿಮಿಯನ್ನು ಉದ್ದೇಶಿಸಿ, ಪ್ರಿಯ ದೊರೆಯೇ, ಈ ಐಹಿಕ ಜಗತ್ತಿನಲ್ಲಿ ಯಾವ ಸುಖವೂ ಇಲ್ಲವೆಂಬುದನ್ನು ಚೆನ್ನಾಗಿ ತಿಳಿದುಕೋ. ಇಲ್ಲಿ ಸುಖವಿದೆ ಎಂದು ಭಾವಿಸುವುದೇ ತಪ್ಪು. ಏಕೆಂದರೆ ಈ ಜಗತ್ತು ನೋವು, ಯಾತನೆಗಳಿಂದ ತುಂಬಿ ಹೋಗಿದೆಯಲ್ಲದೆ ಬೇರೊಂದಿಲ್ಲ. ನಿಜವಾದ ಸುಖವನ್ನು ಪಡೆಯಲು ವಾಸ್ತವವಾಗಿ ಅಪೇಕ್ಷೆಯುಳ್ಳಾತನು ಸದ್ಗುರುಗಳನ್ನೊಬ್ಬರನ್ನು ಆರಿಸಿ ಅವರಿಂದ ದೀಕ್ಷೆ ಪಡೆಯುವ ಮೂಲಕ ಅವರನ್ನು ಆಶ್ರಯಿಸಬೇಕು. ಸದ್ಗುರುವಿನ ಅರ್ಹತೆಗಳು ಯಾವುವೆಂದರೆ, ಅವರು ಧರ್ಮಗ್ರಂಥಗಳ ನಿರ್ಣಯಗಳನ್ನು ಚರ್ಚಿಸಿ ಹಾಗೂ ಚಿಂತನೆಗಳ ಮೂಲಕ ಸಾಕ್ಷಾತ್ಕರಿಸಿಕೊಂಡಿರಬೇಕು ಮತ್ತು ಅಂತಹ ನಿರ್ಣಯಗಳನ್ನು ಇತರರಿಗೆ ಮನದಟ್ಟು ಮಾಡಬೇಕು. ಎಲ್ಲ ಲೌಕಿಕ ಪರಿಗಣನೆಗಳನ್ನು ಬದಿಗಿಟ್ಟು ದೇವೋತ್ತಮ ಪುರುಷನ ಆಶ್ರಯ ಪಡೆದ ಆನಂದದ ನೆಲೆಗೆ ಎತ್ತರಿಸಿಕೊಳ್ಳಬೇಕೆಂಬುದು ಬದುಕಿನ ಧ್ಯೇಯವಾಗುಳ್ಳ ಪ್ರತಿಯೊಬ್ಬನೂ ಅಂತಹ ಸದ್ಗುರು ಒಬ್ಬರನ್ನು ಎಂದು ಹೇಳಿದನು. ಹರೇ ಕೃಷ್ಣ. ನೆಟ್ವರ್ಕ್ ಮುಂದೆ ಪ್ರಾಬ್ಲಮ್ ಇದೆ ಪ್ರಭುಜಿ, ನಂದ ನಿಮ್ದ ಗೊತ್ತಾಗಿಲ್ಲ. ಕೇಳಿಸ್ತಿದ್ಯಾ ಹರೇ ಕೃಷ್ಣ ನಾ ಮಾತಾಡ್ತಿರೋದು? ನೀವು ಮಾತಾಡಿ ಕೇಳಿಸ್ತದೆ ಮಾತಾಡಿ. ಹರೇ ಕೃಷ್ಣ. ಕೃಷ್ಣ ಮಾತಾಡಿ. ಹರೇ ಕೃಷ್ಣ ಮಾತಾಡಿ. ಓದ್ಲ ಮಾತಾಡಿ. ಮಾತಾಜಿ, ಈಗ ಮಾತಾಜಿ. ಪ್ರಭುಜಿ ಓದಿದ್ದು ಕೇಳಿಸ್ತಲ್ವಾ? ಅರ್ಧ ಕೇಳಿಸ್ತು ಮಾತಾಡಿ ಅಷ್ಟೇ. ಅಂದ್ರೆ ನಂದು ಕ್ಲಿಯರ್ ಇದೆಯಾ? ನಿಮ್ ಕ್ಲಿಯರ್ ಇದೆ ಮಾತಾಡಿ. ನಿಮ್ಗೆ ಕ್ಲಿಯರ್ ಇದೆ. ಓಕೆ, ಈಗ ಇಲ್ಲಿವರೆಗೂ ಪ್ರಭುಜಿ ಏನು ಓದಿದ್ದಾರೆ ಅದನ್ನ ಅನ್ಸುತ್ತೆ ನೀವು ಹೇಳ್ಬಿಟ್ಟು ಆಮೇಲೆ ಮುಂದುವರ್ಸೋಣ. ನಿಮಿಷ. ಒಂದ್ಸಲ ಓದ್ಬಿಟ್ರೆ ಚೆನ್ನಾಗಿರೋದೇನೋ ಮಾತಾಜಿ. ಫಸ್ಟ್ ಇಂದ ಬಂದಾಗತ್ತೆ, ಅರ್ಧದಲ್ಲೇ ಕಟ್ ಆದಾಗ ಆಯ್ತು. ಓಕೆ ಮಾತಾಜಿ. ಇಲ್ಲಿ ಸದ್ಗುರುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ಒಂದು ಸ್ಕಂದದ ಒಂದು ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ರೆ 11ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದ 21ನೇ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಆ ಶ್ಲೋಕದಲ್ಲಿ ಇದು ಒಂದು ಕಾನ್ವರ್ಸೇಷನ್ ಯಾರ ಜೊತೆ ಇದೆ ಅಂದ್ರೆ ಪ್ರಬುದ್ಧ ಅನ್ನುವಂತ ವ್ಯಕ್ತಿ ಮತ್ತೆ ನಿಮಿ ಮಹಾರಾಜ. ಈ ನಿಮಿ ಮಹಾರಾಜರ ಕತೆ ನಾವೆಲ್ಲಿ ಕೇಳಿದ್ದೀವಿ, ನೆನಪಿದೆಯಾ ಯಾರಿಗಾದ್ರು? ಹರೇ ಕೃಷ್ಣ. ನಿಮಿ ಮಹಾರಾಜ ನಿಮಿ ಮಹಾರಾಜ ಅಂದ್ರೆ ಭಗವದ್ಗೀತೆಯಲ್ಲಿ ಒಂದು ಕಡೆ ಕೇಳ್ತೀವಲ್ವಾ, ಅವನು ಪುಣ್ಯವನ್ನ ಸಂಪಾದನೆ ಮಾಡೋದಕ್ಕಾಗಿ ಗೋವುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡುವಂತದ್ದು ನಿಮಿ ಮಹಾರಾಜನಲ್ವಾ? ಹೌದು ಮಾತಾಜಿ. ಒಬ್ಬರಿಗೆ ದಾನ ಮಾಡಿದ್ ಇನ್ನೊಬ್ಬರಿಗೆ ದಾನ ಮಾಡೋದು. ಆಕಳು ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡಿಗೆ ಹೋಗ್ಬಿಟ್ಟತ್ತೆ. ಅವಾಗ ಬ್ರಾಹ್ಮಣ ಇವ್ರಿಗೆ ಶಾಪ ಕೊಡ್ತಾನೆ ಮಾತಾಜಿ. ಹೀಗೆ ಆ ಮಹಾರಾಜನ ಮತ್ತೆ ಇನ್ನೊಬ್ಬ ವ್ಯಕ್ತಿ ಪ್ರಬುದ್ಧ ಅನ್ನುವಂಥವ್ರ ಒಂದು ಮಾತುಕತೆ, ಆ ಸಂಭಾಷಣೆಯಲ್ಲಿ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಪ್ರಿಯ ದೊರೆಯೇ, ಈ ಐಹಿಕ ಜಗತ್ತು ಅನ್ನುವಂಥದ್ದು, ಈ ಭೌತಿಕ ಜಗತ್ತು ಅನ್ನುವಂಥದ್ದು, ಇದು ಸುಖ ಅನ್ನುವಂಥದ್ದು ಇಲ್ಲಿ ಇಲ್ಲ. ಸುಖ ಅನ್ನುವಂಥದ್ದನ್ನ ಎಲ್ಲರೂ ಹುಡುಕ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಹುಡುಕ್ತಾನೆ. ಯಾಕಂದ್ರೆ ಆತ್ಮದ ಸ್ವರೂಪನೇ ಆನಂದ. ಅದನ್ನ ಇಲ್ಲೂ ಕೂಡ ನಾವು ಹುಡುಕೋ ಪ್ರಯತ್ನ ಮಾಡ್ತೀವಿ. ಆದ್ರೆ ಭೌತಿಕ ಜಗತ್ತಿನಲ್ಲಿ ಅದು ಮರೀಚಿಕೆ ಇದ್ದ ಹಾಗೆ. ಮರೀಚಿಕೆ ಅಂತಂದ್ರೆ ಈ ಒಂದು ಏನಂತ ಹೇಳ್ತಾರೆ, ಮರಳುಗಾಡಿನಲ್ಲಿ ಎಲ್ಲ ಒಂದು ಕಡೆ ನೀರಿದೆ ಅಂತ ಅನಿಸ್ತಿರುತ್ತೆ, ಆದ್ರೆ ವಾಸ್ತವದಲ್ಲಿ ಎಲ್ಲೂ ನೀರನ್ನುವಂಥದ್ದು ಇರೋದಿಲ್ಲ. ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ಸುಖ ಅನ್ನುವಂಥದ್ದು ನಿಜವಾಗ್ಲೂ ಇಲ್ಲ. ಆದ್ರೆ ಆ ಒಂದು ಸುಖದ ಹಿಂದೆ ಅದರ ಬೆನ್ನ ಹತ್ತಿ ಹೋಗುವಂಥವ್ರು ನಾವೆಲ್ಲರೂ ಕೂಡ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅವನು. ಈ ಸುಖ ಅನ್ನುವಂಥದ್ದು ಭೌತಿಕ ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಇಲ್ಲಿ ಇರುವಂಥದ್ದು ಬರೀ ಯಾತನೆಗಳು, ನೋವು ಅಷ್ಟೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾದ ಸುಖ ಅನ್ನುವಂಥದ್ದು ಎಲ್ಲಿದೆ? ನಿಜವಾಗ್ಲೂ ಸುಖ ಅನ್ನುವಂಥದ್ದು ನಮ್ಗೆ ಎಲ್ಲಿ ಸಿಗುತ್ತೆ? ಭಕ್ತಿ ಸೇವೆ ಮಾಡೋದ್ರಿಂದ ಮಾತಾಜಿ. ಹರೇ ಕೃಷ್ಣ. ಭಕ್ತರ ಸಂಘದಲ್ಲಿರುವಾಗ ಮಾತಾಡಿ. ನಿಜವಾದ ಸುಖ ಅನ್ನುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಆ ಒಂದು ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಕ್ಕೆ ನಾವು ಏನು ಪ್ರಯತ್ನ ಪಡ್ತೀವಿ, ಇಲ್ಲಿ 3 ರೀತಿಯ ವಿಷಯಗಳನ್ನ ತಿಳಿತೀವಿ. ಯಾವುದೂ ಇಲ್ಲ, 3 ಪ್ರಮುಖ ವಿಚಾರಗಳು ಅಂದ್ರೆ ಸಂಬಂಧ, ಅಭಿದಯ, ಪ್ರಯೋಜನ ಅಂತ ಹೇಳ್ತಾರೆ. ಸಂಬಂಧ ಅಂದ್ರೆ ಭಗವಂತನ ಜೊತೆ ನಮಗಿರುವಂತಹ ನಿಜವಾದ ಸಂಬಂಧ. ಅಭಿದಯ ಅಂತಂದ್ರೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಡಿಸ್ಟರ್ಬೆನ್ಸ್ ಇದೆ ಮಾತಾಜಿ. ಯಾರದು ಗೊತ್ತಾಗ್ತಿಲ್ಲ.
ಹರೇ ಕೃಷ್ಣ. ಇನ್ನು ಕೇಳಿಸ್ತಿದ್ಯಾ? ನಾಮದಲ್ಲೇ ಹರೇ ಕೃಷ್ಣ. ನಿಮ್ಗೆ ಕ್ಲಿಯರ್ ಆಗಿದೆ ಮಾತಾಜಿ. ಯಾರೋ ಮಾತಾಡ್ತಿದ್ದಾರೆ ಮಾತಾಜಿ, ಅದೇ ಮಾತಾಡಿದಾಗ ಅದು ಮಧ್ಯೆ ಯಾವ್ದೋ ಇದ್ ಬರ್ತದೆ ಮಾತಾಜಿ. ಬೇಡಪ್ಪ ಬೇಡ ಏಯ್ ಯಾರೋ ಪದ್ಮ ಅಂತಿದೆ ಮಾತಾಜಿ, ಅವರೇ ಇರ್ಬೇಕಾರೆ. ದಯವಿಟ್ಟು ಡಿಸ್ಟರ್ಬೆನ್ಸ್ ಇದ್ರೆ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಯಾರು ಮಾತಾಡೋದು ಕೇಳೋದಿಲ್ಲ. ಓಕೆ. ಮರೀಚಿಕೆ ಇದ್ದ ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ಸುಖ ಅನ್ನುವಂಥದ್ದು, ಆದ್ರೆ ಅದು ನಿಜವಾಗ್ಲೂ ಇರುವಂಥದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ನಾ ಆಗ್ಲೇ ಹೇಳ್ತಿದ್ದಾಗೆ ಸಂಬಂಧ ಅಭಿದಯ ಪ್ರಯೋಜನ ಅಂದ್ರೆ ಭಗವಂತನ ಜೊತೆ ನಮ್ಮ ಸಂಬಂಧವನ್ನ ತಿಳ್ಕೊಳ್ಳುವಂಥದ್ದು, ಮತ್ತೆ ಆ ಕಳೆದು ಹೋದ ಸಂಬಂಧವನ್ನ ಪುನರ್ ಸ್ಥಾಪನೆ ಮಾಡುವಂಥದ್ದು. ಆ ಒಂದು ವಿಚಾರವನ್ನೇ ಹೆಚ್ಚಾಗಿ ಒಂದು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಾವು ನೋಡ್ತೀವಿ. ಅಂದ್ರೆ ಅಭಿದಯ ಅಂತಂದ್ರೆ ನಾವು ಮತ್ತೆ ಆ ಒಂದು ಭಗವಂತನ ಸಂಬಂಧವನ್ನ ಮತ್ತೆ ಸ್ಥಾಪಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಮತ್ತೆ ಅದರಿಂದ ಸಿಗುವಂತದ್ದು ಪ್ರಯೋಜನ. ಇದನ್ನ ನಾವು ಮುಂದೆ 18 ಮತ್ತೆ 19ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಭಾವಭಕ್ತಿ ಪ್ರೇಮ ಭಕ್ತಿಯಲ್ಲಿ. ಅಂದ್ರೆ ನಾವು ಭಗವಂತನ ಒಂದು ಭಕ್ತಿ ಮಾಡಿದ ಮೇಲೆ ಮತ್ತೆ ನಮಗೆ ಅದರಿಂದ ಆಗುವಂತಹ ಪ್ರಯೋಜನಗಳನ್ನ ತಿಳಿತೀವಿ. ಆದ್ರೆ ಈ ಒಂದು ಅಭಿದಯ ಅನ್ನುವಂಥದ್ದು ಕಾರ್ಯದಲ್ಲಿ ನಾವೇನ್ ಮಾಡ್ತೀವಿ, ಅನೇಕ ವಿಷಯಗಳನ್ನ ತಿಳ್ಕೊಳ್ತೀವಿ. ಅದರಲ್ಲಿ ಪ್ರಥಮವಾಗಿ ನಾವು ಗುರುವಿನ ಆಶ್ರಯ ಪಡಿತೀವಿ. ಮತ್ತೆ ಗುರುವಿನ ಆಶ್ರಯ ಪಡೆದ ಮೇಲೆ ಅವರ ಒಂದು ಅವ್ರ ಏನು ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಅವ್ರೇನು ಆ ಅನುಸರಣೆ ಮಾಡ್ಲಿಕ್ಕೆ ನಮ್ಗೆ ತಿಳಿಸ್ಕೊಡ್ತಾರೆ, ಅದನ್ನ ನಾವು ಆ ಅಭ್ಯಾಸ ಮಾಡ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿಗೆ ನಾವು ಸದ್ಗುರುಗಳನ್ನ ಆರಿಸ್ಕೊಳ್ಬೇಕು, ಅವರಿಂದ ದೀಕ್ಷೆ ಪಡೆಯುವ ಮೂಲಕ ಅವರನ್ನ ಆಶ್ರಯಿಸಬೇಕು ಅಂತ. ಮತ್ತೆ ಅಂತಹ ಒಂದು ಸದ್ಗುರು ಮತ್ತೆ ಯಾರು ಅನ್ನುವಂಥದ್ದು, ಅವರ ಅರ್ಹತೆಗಳು ಏನು ಅನ್ನುವಂಥದ್ದು, ಅದನ್ನ ಇಲ್ಲಿ ಮುಂದುವರಿಸ್ತಾ ಹೋಗ್ತಾರೆ. ಸದ್ಗುರುವಿನ ಅರ್ಹತೆಗಳು ಯಾವುದೆಂದರೆ, ಅವರು ಧರ್ಮ ಗ್ರಂಥಗಳ ನಿರ್ಣಯಗಳನ್ನು ಚರ್ಚಿಸಿ ಹಾಗೂ ಚಿಂತನೆಗಳ ಮೂಲಕ ಸಾಕ್ಷಾತ್ಕರಿಸಿಕೊಂಡಿರಬೇಕು ಮತ್ತು ಅಂತಹ ನಿರ್ಣಯಗಳನ್ನು ಇತರರಿಗೆ ಮನದಟ್ಟು ಮಾಡಬೇಕು. ಅಂದ್ರೆ ಈ ಧರ್ಮ ಗ್ರಂಥಗಳಲ್ಲಿ ಏನು ಶಾಸ್ತ್ರಗಳಲ್ಲಿ ತಿಳಿಸಿದೆ ಅದೇ ರೀತಿಯಲ್ಲಿ ಅವರು ಜೀವನ ಕ್ರಮ ಅವ್ರದ್ದು ಆಗಿರ್ಬೇಕು. ಆ ರೀತಿ ಅವರು ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಸಾಕ್ಷಾತ್ಕರಿಸ್ಕೊಂಡಿರ್ಬೇಕು. ಮತ್ತೆ ಅದನ್ನ ಅವರು ಇತರರಿಗೆ ತಿಳಿಸ್ಕೊಡುವಂತವ್ರು ಕೂಡ ಆಗಿರ್ಬೇಕು. ಎಲ್ಲಾ ಲೌಕಿಕ ಪರಿಗಣನೆಗಳನ್ನು ಬದಿಗಿಟ್ಟು ದೇವೋತ್ತಮ ಪರಮ ಪುರುಷನ ಆಶ್ರಯ ಪಡೆದ ಅಂತಹ ಮಹನೀಯರು ಸದ್ಗುರುಗಳೆಂದು ಅರ್ಥ ಮಾಡಿಕೊಳ್ಳಬೇಕು. ಆಧ್ಯಾತ್ಮಿಕ ಆನಂದದ ನೆಲೆಗೆ ತನ್ನನ್ನು ಎತ್ತರಿಸಿಕೊಳ್ಳಬೇಕೆಂಬುದು ಬದುಕಿನ ಧ್ಯೇಯವುಳ್ಳ ಪ್ರತಿಯೊಬ್ಬನೂ ಅಂತಹ ಸದ್ಗುರು ಒಬ್ಬರನ್ನು ಹುಡುಕಿಕೊಳ್ಳಲು ಪ್ರಯತ್ನಿಸಬೇಕು. ಯಾರಾದ್ರೂ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತಂದ್ರೆ ಅಂತಹ ಒಬ್ಬ ವ್ಯಕ್ತಿ ಅಂದ್ರೆ ಭಾಗವತರಿಂದ ಕೇಳಬೇಕು ಅಂತ ಹೇಳ್ತಾರೆ. ಹಾಗೆ ಭಾಗವತರು ಯಾರು ಅಂತಂದ್ರೆ ಭಾಗವತ ಅಥವಾ ಭಗವದ್ಗೀತೆಯಲ್ಲಿ ಶಾಸ್ತ್ರಗಳ ಮೂಲಕ ಭಗವಂತ ಏನೆಲ್ಲ ನಿಯಮ ನಿಬಂಧನೆಗಳನ್ನ ಕೊಟ್ಟಿದ್ದಾನೆ ಅದನ್ನ ಅನುಸರಣೆ ಮಾಡುವಂತವನು, ಅದನ್ನ ಜೀವನದಲ್ಲಿ ಕಾರ್ಯಗತ ಮಾಡುವಂತವನು, ಅಂತವರನ್ನೇ ಭಾಗವತ ಅಂತ ಹೇಳ್ತಾರೆ. ಹಾಗೆ ಅಂತಹ ಗುರುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಮತ್ತೆ ಅವರ ಒಂದು ಆಶ್ರಯದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸೋ ಪ್ರಯತ್ನ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೇಲಿನ ಮಾತಿನ ಭಾವಾರ್ಥ ಹೀಗಿದೆ: ಕಡು ಮೂರ್ಖನಾದ, ಧರ್ಮಗ್ರಂಥಗಳ ಮಾರ್ಗದರ್ಶನವಿಲ್ಲದ, ಸಂಶಯಾಸ್ಪದ ಚಾರಿತ್ರ್ಯವುಳ್ಳ, ಭಕ್ತಿ ಸೇವೆ ತತ್ವಗಳನ್ನು ಪಾಲಿಸದ ಅಥವಾ ಇಂದ್ರಿಯ ತುಷ್ಟಿಯನ್ನು ಪ್ರಚೋದಿಸುವ ಆರ್ವರು ಕಾರ್ಯಭಾರಿಗಳ ಪ್ರಭಾವದಿಂದ ಪಾರಾಗಿಲ್ಲದ ಯಾವೊಬ್ಬನೂ ಒಬ್ಬನನ್ನು ಸದ್ಗುರುವಾಗಿ ಸ್ವೀಕರಿಸಬಾರದು. ಅಂದ್ರೆ ಯಾರು ನಿಜವಾಗ್ಲೂ ಸದ್ಗುರು ಅಲ್ಲ ಅನ್ನೋದಕ್ಕೆ ಕೆಲವೊಂದು ವಿಷಯಗಳನ್ನ ಕೊಡ್ತಾ ಇದ್ದಾರೆ. ಕಡು ಮೂರ್ಖ, ಅವನೊಬ್ಬ ಮೂರ್ಖ. ಮತ್ತೆ ಧರ್ಮ ಗ್ರಂಥಗಳನ್ನ ಅವನು ಆಶ್ರಯಿಸುವುದಿಲ್ಲ, ಅಂದ್ರೆ ಶಾಸ್ತ್ರಗಳಲ್ಲಿ ಏನ್ ಕೊಟ್ಟಿದೆ ಅದನ್ನ ಅವನು ತಿಳಿಸೋದಿಲ್ಲ, ಅವನು ತಿಳ್ಕೊಳ್ಳೋದಿಲ್ಲ. ಮತ್ತೆ ಅವನು ಕೂಡ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ಲ. ಮತ್ತೆ ಅವನ ಚಾರಿತ್ರ್ಯ ಅದು ಕೂಡ ಮುಖ್ಯ ಆಗುತ್ತೆ. ಅವನು ಒಳ್ಳೆಯ ಚಾರಿತ್ರ್ಯನ್ನು ಹೊಂದಿರಬೇಕು. ಮತ್ತೆ ಎಲ್ಲ ಭಕ್ತಿ ಸೇವೆಯ ತತ್ವಗಳು, ಯಮ ನಿಯಮಗಳು ಏನ್ ಕೊಟ್ಟಿದ್ದಾರೆ, 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಇದನ್ನೆಲ್ಲ ಯಾರು ಪಾಲಿಸುವುದಿಲ್ಲ ಅಂತಹ ವ್ಯಕ್ತಿ. ಮತ್ತೆ ಇಂದ್ರಿಯ ದೃಷ್ಟಿಯನ್ನು ಪ್ರಚೋದಿಸುವ 6 ಕಾರ್ಯಭಾರಿಗಳ ಪ್ರಭಾವದ ಪಾರಾಗಿಲ್ಲದ ಯಾವನು, ಅಂದ್ರೆ ಈ ಒಂದು 6 ಕಾರ್ಯಭಾರಿಗಳು ಅಂದ್ರೆ ನಾ ಆಗ್ಲೇ ಹೇಳಿದ ಹಾಗೆ ವಾಚೋ ವೇಗಂ, ವಾಚೋ ವೇಗಂ, ಮನಸ ಕ್ರೋಧ ವೇಗಂ, ಜಿಹ್ವಾ ವೇಗಂ, ಉದರ ಉಪಸ್ಥ ವೇಗಂ ಅಂತ ಹೇಳುವ ಹಾಗೆ ನಾಲಿಗೆ, ಆ ಒಂದು ಜನನಾಂಗ, ಹೊಟ್ಟೆ, ಕೋಪ, ಮನಸ್ಸು ಮತ್ತು ಈ ಮಾತು, ಈ 6 ನೀವಾಗ್ಲೇ ಹೇಳಿದ ಹಾಗೆ ಈ ಉಪದೇಶಾಮೃತದಲ್ಲಿ ಬರುವಂತಹ ಶ್ಲೋಕ,
ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂತವನು, ಆ ವೇಗಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂತವನು. ಅದನ್ನ ಯಾರು ಇಟ್ಕೊಂಡಿಲ್ಲ ಅವನು ಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯ ತುಷ್ಟಿಯ 6 ಕಾರ್ಯಭಾರಿಗಳು ಎಂದರೆ ನಾಲಿಗೆ, ಗುಹ್ಯಾಂಗ, ಹೊಟ್ಟೆ, ಕೋಪ, ಮನಸ್ಸು ಮತ್ತು ಮಾತು. ಈ 6 ನಿಗ್ರಹಿಸುವುದನ್ನು ರೂಢಿ ಮಾಡಿಕೊಂಡ ಯಾರೇ ಆಗಲಿ ಜಗತ್ತಿನಾದ್ಯಂತ ಶಿಷ್ಯರನ್ನು ಸಂಪಾದಿಸಿಕೊಳ್ಳಲು ಪರವಾನಗಿ ಇದೆ, ಅಂತವರಿಗೆ ಆ ಒಂದು ಅರ್ಹತೆ ಇದೆ. ಇಂತಹ ಸದ್ಗುರು ಒಬ್ಬನನ್ನು ಸ್ವೀಕರಿಸುವುದು ಆಧ್ಯಾತ್ಮಿಕ ಬದುಕಿನ ಮುನ್ನಡೆಯಲ್ಲಿ ಮುಖ್ಯ ಅಂಶವಾಗುತ್ತದೆ. ಸದ್ಗುರುಗಳೊಬ್ಬರ ಆಶ್ರಯಕ್ಕೆ ಬರುವ ಸುದೈವ ಉಳ್ಳವರು ಆಧ್ಯಾತ್ಮಿಕ ಮುಕ್ತಿಯ ಹಾದಿಯನ್ನು ಕ್ರಮಿಸುವುದು ನಿಶ್ಚಯ, ಸಂದೇಹ ಅದು ಇನಿತು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಾವು ಆಧ್ಯಾತ್ಮಿಕವಾದ ಏನು ಜೀವನವನ್ನು ಪ್ರಾರಂಭ ಮಾಡಿದ್ರೆ ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ. ಅದರಲ್ಲಿ ನಾವು ಆ ಒಂದು ಆದಿಯಲ್ಲಿ ನಮ್ಗೆ ಯಾವುದೇ ಒಂದು ನಷ್ಟ ಅನ್ನುವಂಥದ್ದು ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಅಂತಹ ಸದ್ಗುರುವನ್ನ ನಾವು ಯಾವ ರೀತಿ ಕಾಣ್ಬೇಕು ಅನ್ನೋದನ್ನ ಮುಂದಿನ ಒಂದು ಪ್ಯಾರಾಗ್ರಾಫ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಏನಾದ್ರೂ ಹೋಗ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಹಾ, ಸದ್ಗುರುವಿನಿಂದ ದೀಕ್ಷಾ ಸ್ವೀಕಾರ ಮತ್ತು ಅವರಿಂದ ಬೋಧನೆ ಪಡೆಯುವುದು. ನಿಮಿರಾಜನ ಉದ್ದೇಶಿಸಿ ಪ್ರಬುದ್ಧ ಮುನಿಗಳು ಮಾತನ್ನು ಮುಂದುವರಿಸುತ್ತಾ, ಪ್ರಿಯ ರಾಜನೇ, ಶಿಷ್ಯನಾದವನು ಸದ್ಗುರುಗಳನ್ನು ಅವರ ಸದ್ಗುರುಗಳೆಂಬ ಒಂದೇ ದೃಷ್ಟಿ ಇಲ್ಲದೆ ಆ ಸದ್ಗುರುಗಳು ದೇವೋತ್ತಮ ಪರಮಪುರುಷನ ಹಾಗೂ ಪರಮಾತ್ಮನ ಪ್ರತಿನಿಧಿ ಎಂದು ನೋಡಬೇಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಶಿಷ್ಯನು ಸದ್ಗುರುವನ್ನು ಭಗವಂತನೆಂದೇ ಎಣಿಸಬೇಕು, ಏಕೆಂದರೆ ಸದ್ಗುರುಗಳು ಕೃಷ್ಣನ ಬಾಹ್ಯ ಅಭಿವ್ಯಕ್ತಿಗಳಾಗಿರುತ್ತಾರೆ. ಈ ಮಾತನ್ನು ಎಲ್ಲ ಧರ್ಮ ಗ್ರಂಥಗಳು ದೃಢಪಡಿಸುತ್ತವೆ. ಆದ್ದರಿಂದ ಶಿಷ್ಯನು ಗುರುವನ್ನು ದೈವ ಸಮಾನರೆಂದು ಎಣಿಸಬೇಕು. ಶಿಷ್ಯನು ಗುರುಗಳಲ್ಲಿ ಅತೀವ ಗೌರವ ಭಕ್ತಿಯನ್ನಿರಿಸಿ ಅವರಿಂದ ಶ್ರೀಮದ್ ಭಾಗವತವನ್ನು ಪಾಠ ಮಾಡಿಕೊಳ್ಳಬೇಕು. ಶ್ರೀಮದ್ ಭಾಗವತದ ಶ್ರವಣ ಪ್ರವಚನಾದಿಗಳು ಒಂದು ಧಾರ್ಮಿಕ ಪ್ರಕ್ರಿಯೆಯಾಗಿದ್ದು ಅವು ವ್ಯಕ್ತಿಗೆ ದೇವೋತ್ತಮ ಪರಮಪುರುಷನ ಸೇವೆ ಮಾಡುವ ಹಾಗೂ ಅವನನ್ನು ಪ್ರೇಮಿಸುವ ನೆಲೆಗೆ ಏರಿಸುತ್ತವೆ ಎಂದರು. ಶಿಷ್ಯನ ಮನೋಭಾವವು ಸದ್ಗುರುಗಳನ್ನು ಸಂತೃಪ್ತನಾಗಿಸುವಂತಿರಬೇಕು. ಆಗ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಯುವುದು ಶಿಷ್ಯನಿಗೆ ಸುಲಭವಾಗುತ್ತದೆ. ಸ್ವಲ್ಪ ಮೇಲೆ ಮಾಡುತ್ತದೆ. ಮಾತಾಜಿ ಪ್ಯಾರಾಗ್ರಾಫ್ ಮುಗಿಸಿದ್ರಲ್ವಾ? ಮೇಲೆ ಹೋಗ್ಬೇಕು ಮಾತಾಜಿ. ಸ್ವಲ್ಪ ಮೇಲೆ ಮಾಡ್ಬೇಕು. ಒಂದು ಪ್ಯಾರಾಗ್ರಾಫ್ ಆಯ್ತಲ್ಲ ಮಾತಾಜಿ? ಆಯ್ತು ಮಾತಾಜಿ, ಆಯ್ತು. ಮುಗಿಸಿದ್ದಾರೆ. ಓಕೆ. ಈಗ ಆ ಹರೇ ಕೃಷ್ಣ. ಗುರುವನ್ನ ನಾವು ಯಾವ ರೀತಿ ಕಾಣ್ಬೇಕು ಅನ್ನೋದನ್ನಲ್ಲಿ ಮುಂದುವರಿಸ್ತಾ ಇದ್ದಾರೆ. ಗುರುವನ್ನ ನಾವು ಯಾವ ರೀತಿ ನೋಡ್ಬೇಕು ಅಂತಂದ್ರೆ, ಗುರುವನ್ನ ಭಗವಂತನೇ ಅಂತ ಹೇಳ್ಬೇಕು, ಭಗವಂತನ ಪ್ರತಿನಿಧಿ ಅಂತ ಹೇಳ್ಬೇಕು. ಭಗವಂತ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ಗುರು ಅಂದ್ರೆ ಸಾಧಾರಣ ವ್ಯಕ್ತಿ ಎನ್ನುವಂತಹ ಮನಸ್ಥಿತಿಯಲ್ಲಿ ನಾವು ಕಾಣಬಾರದು ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಶಿಷ್ಯನು ಸದ್ಗುರುವನ್ನು ಭಗವಂತ ಅಂತಲೇ ಪರಿಗಣಿಸ್ಬೇಕು. ಅದೇ ರೀತಿ ಅವರಿಗೆ ಗೌರವಗಳನ್ನ ಕೊಡ್ಬೇಕು. ಮತ್ತೆ ಅಂತಹ ಗೌರವ ಭಕ್ತಿಯನ್ನ ಇಟ್ಕೊಂಡು ಮಾತ್ರ ನಾವು ಅವರ ಮೂಲಕ ಭಾಗವತ ಪಾಠಗಳನ್ನ ಶ್ರವಣ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಾಗವತರಿಂದ ಭಾಗವತವನ್ನ ನಾವು ಕೇಳ್ಬೇಕು. ಅದನ್ನು ಕೇಳುವಾಗ ಹೇಳ್ತಿರುವಂತದ್ದು ಒಬ್ಬ ಗುರು ಅಂತ, ಸಾಧಾರಣ ಗುರು ಅಂತ ಎಣಿಸದೆ ಭಗವಂತನ ಪ್ರತಿನಿಧಿ, ಅವನಿಗೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಆ ರೀತಿ ಅವನಲ್ಲಿ ನಾವು ಗೌರವ ಭಾವವನ್ನ ಹೊಂದಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶಿಷ್ಯನ ಮನೋಭಾವವು ಸದ್ಗುರುಗಳನ್ನು ಸಂತೃಪ್ತರನ್ನಾಗಿಸುವಂತಿರಬೇಕು. ಆಗ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಯುವುದು ಶಿಷ್ಯರಿಗೆ ಸುಲಭವಾಗುತ್ತದೆ. ಈ ಅಭಿಪ್ರಾಯವನ್ನು ವೇದಗಳು ಸಮರ್ಥಿಸುತ್ತವೆ. ಅಲ್ಲದೆ ಭಗವಂತನಲ್ಲಿ ಹಾಗೂ ಸದ್ಗುರುವಿನಲ್ಲಿ ಅಚಲ ಶ್ರದ್ಧೆಯುಳ್ಳ ವ್ಯಕ್ತಿಗೆ ಎಲ್ಲವೂ ಬಹು ಸುಲಭವಾಗಿ ಗೋಚರಕ್ಕೆ ಬರುತ್ತದೆ ಎಂದು ರೂಪ ಗೋಸ್ವಾಮಿಯವರು ಮುಂದೆ ವಿವರಿಸ್ತಾರೆ. ಅಂದ್ರೆ ಇಂತಹ ಒಂದು ಸರಿಯಾದ ಗುರುಗಳು, ಆಧ್ಯಾತ್ಮಿಕ ಗುರುಗಳು ಸಿಕ್ಕಿದಾಗ ಅವರಿಂದ ಈ ಜ್ಞಾನವನ್ನ ತಿಳ್ಕೊಳ್ಳುವುದರಿಂದ ಶಿಷ್ಯನು ಅವನು ಎಲ್ಲಾ ರೀತಿಯಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಸಾಧಿಸ್ತಾನೆ. ಈ ಅಭಿಪ್ರಾಯವನ್ನ ವೇದಗಳು ಕೂಡ ಇಲ್ಲಿ ಹೇಳ್ತಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನ ಇಲ್ಲಿ ಮುಂದುವರಿಸ್ತಾ ರೂಪ ಗೋಸ್ವಾಮಿಗಳು ಕೂಡ ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಒಂದು ಗುರುವಿನ ಮಹತ್ವವನ್ನ. ಹರೇ ಕೃಷ್ಣ. ಶ್ರದ್ಧೆ ಮತ್ತು ವಿಶ್ವಾಸಗಳಿಂದ ಸದ್ಗುರುಗಳ ಸೇವೆ. ಈಗ ಗುರು ಯಾರು, ಅವರ ಅರ್ಹತೆಗಳು ಏನು ಅಂತ ನಾವು ನೋಡಿದ್ವಿ. ಶಿಷ್ಯರು ಅವರನ್ನ ಯಾವ ರೀತಿ ಗೌರವ ಭಾವದಿಂದ ಕಾಣ್ಬೇಕು ಅಂತ ನೋಡಿದ್ವಿ. ಈಗ ಅವರ ಸೇವೆಯನ್ನ ಮಾಡುವಂಥದ್ದು, ಅಂದ್ರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಗುರುವನ್ನ ನಾವು ಯಾವ ರೀತಿ ಕಾಣ್ಬೇಕು, ಅವರ ಜೊತೆ ಯಾವ ರೀತಿ ವ್ಯವಹಾರ ಮಾಡ್ಬೇಕು ಅಂತ. ನೆನಪಿದೆಯಾ ಯಾರಿಗಾದ್ರೂ?
ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತು ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ. ಅಂದ್ರೆ ಸದ್ಗುರುಗಳನ್ನ ನಾವು ಆ ಯಾವಾಗ ಅವ್ರನ್ನ ನಾವು ಸಂಧಿಸ್ತೀವಿ ಆಗ ನಾವು ಅವರಿಗೆ ಪರಿಪೂರ್ಣವಾಗಿ ಅಂದ್ರೆ ಗೌರವಗಳನ್ನ ಸಲ್ಲಿಸಬೇಕು. ಮತ್ತೆ ನಮ್ರತೆಯಿಂದ ಅವರ ಸೇವೆನ ಮಾಡಿ ಅವರಿಂದ ಇವನು ಅಂದ್ರೆ ಎಲ್ಲ ಸತ್ಯವನ್ನ ತಿಳಿದಂಥವ್ರು, ಅವರು ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದಂಥವ್ರು, ಅವರ ಮೂಲಕ ಪ್ರಶ್ನೆಗಳನ್ನ ಮಾಡಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡಿ ಆ ಮೂಲಕ ನಾವು ಎಲ್ಲ ಆಧ್ಯಾತ್ಮಿಕ ಜ್ಞಾನವನ್ನ ಪಡಿಬಹುದು ಅನ್ನೋದನ್ನ ಹೇಳುವಂಥದ್ದು. ಹರೇ ಕೃಷ್ಣ. ಮುಂದುವರಿಸಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಹಾ ಶ್ರದ್ಧೆ ಮಾತಾಜಿ. ಮತ್ತು ವಿಶ್ವಾಸಗಳಿಂದ ಸದ್ಗುರುಗಳ ಸೇವೆ. ಸದ್ಗುರುಗಳಿಂದ ದೀಕ್ಷೆ ಪಡೆಯುವುದನ್ನು ಕುರಿತಂತೆ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 17ನೇ ಅಧ್ಯಾಯ ಶ್ಲೋಕ 27 ಬರುವ ಭಗವಾನ್ ಕೃಷ್ಣನ ಮಾತುಗಳು ಹೀಗಿವೆ. ಪ್ರಿಯ ಉದ್ಧವ, ಸದ್ಗುರುವನ್ನು ನನ್ನ ಪ್ರತಿನಿಧಿ ಎಂದು ಭಾವಿಸಬೇಕು. ಅಷ್ಟೇ ಅಲ್ಲ, ಅವರು ಸ್ವಯಂ ನಾನೇ ಎಂದು ಎಣಿಸಬೇಕು. ಸಾಮಾನ್ಯ ವ್ಯಕ್ತಿಯಂತೆ ಅವರನ್ನು ಪರಿಗಣಿಸಬಾರದು. ಸಾಮಾನ್ಯ ವ್ಯಕ್ತಿಯಲ್ಲಿ ಮತ್ಸರ ತಾಳುವಂತೆ ಸದ್ಗುರುಗಳಲ್ಲಿ ಮತ್ಸರ ತಾಳುವುದು ಸರ್ವದಾ ಕೂಡದು. ಸದ್ಗುರುಗಳು ದೇವೋತ್ತಮ ಪರಮಪುರುಷನ ಪ್ರತಿನಿಧಿ ಎಂಬುದಾಗಿಯೇ ಸದಾ ನೋಡಬೇಕು. ಅವರ ಸೇವೆ ಮಾಡುವುದರಿಂದ ಸಕಲ ದೇವತೆಗಳ ಸೇವೆ ಮಾಡುವುದು ವ್ಯಕ್ತಿಗೆ ಸಾಧ್ಯವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಸಾಧಾರಣ ವ್ಯಕ್ತಿ ಅಂತ ನಾವು ಕಾಣಬಾರ್ದು. ಸದ್ಗುರುಗಳು ಅಂದ್ರೆ ಗುರುಗಳನ್ನ ನಾವು ಭೇಟಿ ಮಾಡಿದಾಗ ಯಾವ ರೀತಿ ಅಂತಂದ್ರೆ ಮೊದಲಿಗೆ ನಾವು ಅವರಿಗೆ ಪ್ರಣಾಮಗಳನ್ನ ಮಾಡ್ಬೇಕು. ಆ ಗಂಡಸರು ಇದ್ರೆ ದಂಡವತ್ ಪ್ರಣಾಮ ಅಂತ ಹೇಳ್ತಾರೆ. ದಂಡವತ್ ಪ್ರಣಾಮ ಅಂತಂದ್ರೆ ಈ ಒಂದು ದಂಡ ಅಂದ್ರೆ ಕೋಲು, ಅದನ್ನ ತಳ್ಳಿದ್ರೆ ಅದು ನೆಲಕ್ಕೆ ಹೇಗೆ ಬೀಳುತ್ತೆ ಹಾಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡುವಂಥದ್ದು. ಅದನ್ನೇ ಹೆಂಗಸರು ಮಾತಾಜಿ ಆದ್ರೆ ಅವರು ಪಂಚಾಂಗ ಪ್ರಣಾಮ ಅಂತ ಹೇಳ್ತಾರೆ. ಆ ರೀತಿ ಅವರ ಗುರುವನ್ನ ಕಂಡ ಕೂಡಲೇ ಅವರು ಅದನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಒಂದು ಶಿಷ್ಟಾಚಾರ. ಹಾಗೆ ಅದು ಒಂದು ನಾವು ಅವರಿಗೆ ತೋರಿಸುವಂತಹ ಗೌರವ. ಹಾಗೆ ಗುರು ಅಂದ್ರೆ ಅವನು ಸಾಧಾರಣ ವ್ಯಕ್ತಿಯಲ್ಲ. ಅವನು ಭಗವಂತನ ಪ್ರತಿನಿಧಿ. ಭಗವಂತನ ಒಂದು ಏನಂತ ಹೇಳ್ತಾರೆ, ಭಗವಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅವನ ಕಣ್ಣಿಗೆ ಕಾಣುವಂತಹ ರೂಪ ಯಾವುದು ಅಂದ್ರೆ ಆ ಗುರುವಿನ ರೂಪದಲ್ಲಿ ನಮಗೆ ಅವನು ಕಾಣಿಸ್ಕೊಳ್ತಾನೆ. ಹಾಗೆ ಅಂತಹ ಒಂದು ಮನಸ್ಥಿತಿಯಿಂದ, ಅಂತಹ ಒಂದು ಭಾವನೆಯಿಂದ ಅವರಿಗೆ ನಾವು ಗೌರವಗಳನ್ನ ಸಲ್ಲಿಸಬೇಕು. ಅವರಿಗೆ ಗೌರವಗಳನ್ನ ಸಲ್ಲಿಸುವಂಥದ್ದು ಎಲ್ಲಾ ದೇವತೆಗಳಿಗೂ ಕೊಡುವಂತಹ ಒಂದು ಅಂದ್ರೆ ಎಲ್ಲಾ ದೇವತೆಗಳಿಗೂ ಮಾಡುವಂತಹ ಸೇವೆಗಿಂತ ಅವನೊಬ್ಬರಿಗೆ ಮಾಡುವಂತಹ ಸೇವೆ ಅದು ಅದಕ್ಕೆ ಸಮಾನ ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹರಿ ಕೃಷ್ಣ. ಸಂತ ಪುರುಷರ ಮಾತಾಜಿ. ಹಾ ಮಾತಾಜಿ. ಸಂತ ಪುರುಷರ ಮಾರ್ಗಾನುಸರಣೆ. ಓದ್ಲಾ ಮಾತಾಜಿ? ಹಾ ಮಾತಾಜಿ. ಪೂರ್ವದ ಆಚಾರ್ಯರನ್ನು ಹಾಗೂ ಸಂತರನ್ನು ಅನುಸರಿಸಿ ನಡೆಯಬೇಕೆಂದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಏಕೆಂದರೆ ಅಂತವರ ಹೆಜ್ಜೆ ಜಾಡಿನಲ್ಲಿ ನಡೆಯುವುದರಿಂದ ಅಪೇಕ್ಷಿತ ಫಲಗಳು ಸಿದ್ಧಿಸುವುದಲ್ಲದೆ ಬೇಕಾದಕ್ಕಾಗಲಿ ಮುನ್ನಡೆಯಲಿ ಎಡವುವುದಕ್ಕಾಗಲಿ ಅವಕಾಶವಿರುವುದಿಲ್ಲ. ಬ್ರಹ್ಮಯಮಾಲ ಎಂಬೊಂದು ಧರ್ಮಗ್ರಂಥವು ಹೀಗೆ ಹೇಳುತ್ತದೆ. ಧರ್ಮಗ್ರಂಥಗಳ ಪ್ರಾಮಾಣ್ಯವನ್ನು ಗೌರವಿಸಿ ನಡೆಯದೆ ತಾನೊಬ್ಬ ಬಹುದೊಡ್ಡ ಭಕ್ತನೆಂದು ತೋರಿಸಿಕೊಳ್ಳಲು ಯಾರಾದರೂ ಪ್ರಯತ್ನಿಸಿದರೆ ಅಂಥವನ ಕಾರ್ಯಗಳು ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸುವ ಅವನ ಉದ್ದೇಶ ಪೂರೈಕೆಗೆ ನೆರವಾಗುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಅಂಥವನು ಭಕ್ತಿ ಸೇವೆಯನ್ನು ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕ್ಷೋಭೆಯನ್ನು ಹುಟ್ಟುಹಾಕುತ್ತಾನೆ. ಧರ್ಮಗ್ರಂಥಗಳು ಹೇಳುವ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ನಡೆಯದವರನ್ನು ಸಾಮಾನ್ಯವಾಗಿ ಸಹಜೀಯ ಎಂದರೆ ಎಲ್ಲವೂ ಬಹು ಅಗ್ಗವೆಂದು ಕಲ್ಪಿಸಿಕೊಂಡವರು ಎಂದು ಕರೆಯುತ್ತಾರೆ. ಅವರಿಗೆ ಎಲ್ಲದರ ಬಗೆಗೂ ಕಲ್ಪಿತ ಅಭಿಪ್ರಾಯ ಮತ್ತು ಅವರು ಧರ್ಮಗ್ರಂಥಗಳ ಆದೇಶ ಪಾಲನೆ ಮಾಡುವುದಿಲ್ಲ. ಭಕ್ತಿ ಸೇವೆ ನಿರ್ವಹಣೆಯ ಕಾರ್ಯದಲ್ಲಿ ಅಡೆತಡೆಗಳನ್ನೊಡ್ಡುತ್ತಿರುತ್ತಾರಷ್ಟೇ. ಜ್ಯೋತಿ ಮಾತಾಜಿ. ಪೌರುಷ ಧರ್ಮಗಳ ಕುರಿತ ಹರೇ ಕೃಷ್ಣ. ಇದಕ್ಕೊಂದು ಉದಾಹರಣೆ ಸಿಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಈ ಸಂಬಂಧದಲ್ಲಿ ಅಲ್ಲಿಂದ ಓದಿ ಮಾತಾಜಿ, ನಮ್ಗೆ ಕ್ಲಿಯರ್ ಆಗಿ ಕೇಳಿಲ್ಲ. ಈ ಸಂಬಂಧದಲ್ಲಿ ಭಕ್ತಿ ಸೇವೆಯ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು. ಪ್ರಕ್ರಿಯೆಯಲ್ಲಿಲ್ಲದಿರುವವರು ಅಪೌರುಷ ಧರ್ಮಗ್ರಂಥಗಳನ್ನು ಕುರಿತಂತೆ ತಾತ್ಸಾರ ಭಾವವುಳ್ಳವರು
ಒಂದು ಆಪೇಕ್ಷ ಎತ್ತಬಹುದು. ಬೌದ್ಧ ಧರ್ಮದಲ್ಲಿ ಇದಕ್ಕೊಂದು ಉದಾಹರಣೆ ಸಿಗುತ್ತದೆ. ಭಗವಾನ್ ಬುದ್ಧನು ಅತಿ ಶ್ರೇಷ್ಠ ಕ್ಷತ್ರಿಯ ಕುಟುಂಬವೊಂದರಲ್ಲಿ ಜನಿಸಿದ್ದನು. ಆದರೆ ಅವನ ತತ್ವಗಳು ವೇದ ವಿರೋಧಿಯಾಗಿದ್ದವು. ಆ ಕಾರಣ ನಿರಾಕೃತವೂ ಆದವು. ಇಂದು ದೊರೆಯನೊಬ್ಬನ ಅಶೋಕ ಮಹಾರಾಜನ ಆಲಯದಲ್ಲಿ ಬೌದ್ಧ ಧರ್ಮವನ್ನು ಇಡೀ ಭರತಖಂಡದಲ್ಲಿ ಹಾಗೂ ಅದರ ಸುತ್ತಮುತ್ತಲಿನ ದೇಶಗಳಲ್ಲಿ ಹರಡಲಾಯಿತು. ಆದಾಗ್ಯೂ ಮಹಾನ್ ದಾರ್ಶನಿಕ ಬೋಧಕ ಶಂಕರಾಚಾರ್ಯರು ಅವತರಿಸಿದ ತರುವಾಯ ಬೌದ್ಧ ಧರ್ಮವು ಭರತಖಂಡದ ಗಡಿಯಾಚೆಗೆ ಉಚ್ಚಾಟಿತವಾಯಿತು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ 3 ವಿಷಯಗಳಿಗೆ ನಾವು ಯಾವಾಗ್ಲೂ ಮಹತ್ವ ಕೊಡ್ಬೇಕು ಅಂತ ಹೇಳ್ತಾರೆ. ನಿಜವಾದ ಜ್ಞಾನ ಅಂದ್ರೆ ಯಾವುದು ಅಂತಂದ್ರೆ ಅದನ್ನ ಸಾಧು, ಶಾಸ್ತ್ರ, ಗುರು ಇವ್ರು ಮೂವರು ಕೂಡ ಒಂದೇ ವಿಷಯವನ್ನ ಹೇಳ್ತಾರೆ. ನಿಜವಾದ ಜ್ಞಾನವನ್ನ ಈ ಮೂವರು ಕೂಡ ನಮ್ಗೆ ನೀಡ್ತಾರೆ. ಆ ಕಾರಣದಿಂದ ನಾವು ಸಾಧುಗಳನ್ನ, ಶಾಸ್ತ್ರವನ್ನ, ಗುರುಗಳನ್ನ ಸಮಾನ ಭಾವದಿಂದ ಅವರಿಗೆ ಮಹತ್ವವನ್ನ ಕೊಡ್ಬೇಕು ಅನ್ನುವಂಥದ್ದು. ಇಲ್ಲಿ ಸಂತ ಪುರುಷರ ಮಾರ್ಗ ಅನುಸರಣೆ ಅಂತಂದ್ರೆ ಈ ಸಾಧು ಪುರುಷರು ಯಾರು ಈಗಾಗ್ಲೇ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರೆದಿದ್ದಾರೆ. ಈಗ ನಾವು ನೋಡ್ತೀವಿ 6 ಜನ ಗೋಸ್ವಾಮಿಗಳು. ಅವರನ್ನ ನಾವು ಅನುಕರಣೆ ಮಾಡಬಾರ್ದು, ಆದ್ರೆ ಅನುಸರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಏನನ್ನ ಹೇಳ್ತಾ ಇದ್ದಾರೆ ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ. ಆದ್ರೆ ಅವ್ರು ಮಾಡಿದ ಹಾಗೆ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ರೀತಿ ಮಾಡಕ್ಕೆ ಹೋದ್ರೆ ನಾವು ಅಪಾಯಕ್ಕೆ ಸಿಕ್ಕೊಂತೀವಿ. ಯಾಕಂದ್ರೆ ಅವರಷ್ಟು ನಮ್ಮಲ್ಲಿ ಸಾಮರ್ಥ್ಯ ಇರುವುದಿಲ್ಲ. ಆದ ಕಾರಣ ಅವ್ರು ಹೇಳಿದ್ದನ್ನ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಈ ಸಾಧುಗಳು ಮತ್ತೆ ಶಾಸ್ತ್ರಗಳು ನಮ್ಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನ ಕೊಡುತ್ತೆ. ಅದನ್ನ ನಾವು ಅನುಸರಣೆ ಮಾಡೋದ್ರಿಂದ ನಮ್ಗೆ ಭಕ್ತಿ ಮಾರ್ಗದಲ್ಲಿ ಆಧ್ಯಾತ್ಮಿಕವಾಗಿ ಮುನ್ನಡೆಯೋದಕ್ಕೆ ಅದು ಸುಲಭ ಆಗುತ್ತೆ. ಅಂತಹ ಒಂದು ಸಾಧುಗಳ ಒಂದು ನಿರ್ದೇಶನವನ್ನ ಯಾರು ಅನುಸರಣೆ ಮಾಡ್ತಾ ಇರ್ತಾರೆ ಅಂತವರಿಗೆ ಭಕ್ತಿಯಲ್ಲಿ ಎಡುವುದಾಗ್ಲಿ ಅಥವಾ ಸೋಲುವುದಾಗ್ಲಿ ಅಥವಾ ಇನ್ಯಾವುದೋ ಒಂದು ಅಂದ್ರೆ ಶೋಕದಲ್ಲಿ ಸಿಕ್ಕಿಕೊಳ್ಳುವಂಥದ್ದು, ಅಂತಹ ಒಂದು ಪರಿಸ್ಥಿತಿ ಅದು ಅವಕಾಶ ಕೊಡೋದಿಲ್ಲ. ಅಂತಹ ಪರಿಸ್ಥಿತಿಗಳಿಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಂದೆ ಶಾಸ್ತ್ರದ ಬಗ್ಗೆ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಧರ್ಮ ಗ್ರಂಥಗಳಲ್ಲಿ ಏನನ್ನ ಹೇಳಿದ್ದಾರೆ ಅದನ್ನೇ ನಾವು ಅನುಸರಿಸಬೇಕು. ಆದ್ರೆ ಕೆಲವೊಂದು ಜನ ಅಂದ್ರೆ ನಾವು ನೋಡ್ತೀವಿ ಭಗವದ್ಗೀತೆಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಸರಿಯಾದ ಯಥಾರೂಪದಲ್ಲಿ ಪ್ರಭುಪಾದರು ನಮ್ಗೆ ಈ ಒಂದು ಭಗವದ್ಗೀತೆನ ಕೊಟ್ಟಿದ್ದಾರೆ. ಆದ್ರೆ ಅದಲ್ಲದೆ ಇನ್ನೂ ಅನೇಕ ಪ್ರತಿಗಳು ನಮ್ಗೆ ಸಿಗುತ್ತೆ ಮಾರುಕಟ್ಟೆಯಲ್ಲಿ ಹೋದಾಗ. ಆ ಒಂದು ಬೇರೆ ಭಗವದ್ಗೀತೆಯ ಒಂದು ವ್ಯಾಖ್ಯಾನಗಳಿಗೂ ಪ್ರಭುಪಾದರು ಕೊಟ್ಟಿರುವಂತಹ ಯಥಾರೂಪಕ್ಕೂ ಏನು ವ್ಯತ್ಯಾಸ? ಹರೇ ಕೃಷ್ಣ. ಪ್ರಭುಪಾದರು ಗುರು ಪರಂಪರೆಯಿಂದ ಬಂದಿದ್ ವ್ಯಾಖ್ಯಾನ ಬರ್ದಿದ್ದಾರೆ ಮಾತಾಜಿ. ಅದು ಪರ್ಫೆಕ್ಟ್ ಆಗಿದೆ. ಅದು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಭಗವದ್ಧಾಮ ಸೇರೋದು ಆಗತ್ತೆ. ಆದ್ರೆ ಅವರೆಲ್ಲ ಬರ್ದಿದ್ದು ಲೋಕಮಾನ್ಯ ತಿಲಕರು ಬರ್ದಿದ್ದಾರೆ ಅಂತ ನಾನು ಕೇಳಿದೆ. ಅವ್ರು ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅದು ಕೃಷ್ಣ ಹೇಳ್ತಾ ಇಲ್ಲ, ಕೃಷ್ಣನಲ್ಲಿರೋ ನಮ್ಮಂತ ಆತ್ಮ ಈ ತರ ಎಲ್ಲ ಹೇಳ್ತಾರೆ. ಆ ತರ ಎಲ್ಲ ಹೇಳ್ಬಿಟ್ರೆ ಆ ಭಗವದ್ಗೀತೆಗೆ ಏನು ವ್ಯಾಲ್ಯೂನು ಇರಲ್ಲ. ಅದನ್ನ ಓದ್ದವರಿಗೆ ಅದು ಜೀವನದಲ್ಲಿ ಏನು ಪರಿವರ್ತನೆ ಆಗೋದಿಲ್ಲ ಮಾತಾಜಿ. ಯಥಾರೂಪ ಓದಿ ಎಷ್ಟೋ ಲಕ್ಷ ಕೋಟಿ ಜನ ತಮ್ಮ ಜೀವನವನ್ನ ಬದಲಿ ಮಾಡ್ಕೊಂಡಿದ್ದಾರೆ ಪ್ರಭುಪಾದವ್ರದ್ದು ಭಗವದ್ಗೀತೆಯಿಂದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹರೇ ಕೃಷ್ಣ ಮಾತಾಜಿ. ಇದು ಪ್ರಭುಪಾದವ್ರು ಬಂದು ಗುರು ಪರಂಪರೆಯಿಂದ ಬಂದಿದೆ. ಮತ್ತೆ ಕೃಷ್ಣನ ಬಾಯಿಂದ ಏನ್ ಬಂದಿದ್ಯೋ ಭಗವದ್ಗೀತೆ ಅದನ್ನೇ ಬರ್ದಿದ್ದಾರೆ. ಮತ್ತೆ ಇನ್ನೊಂದ್ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಇಲ್ಲಿ ಇರೋದನ್ನ ಬಿಟ್ಟಿಲ್ಲ, ಇಲ್ದೇ ಇರೋದನ್ನೆಲ್ಲ ಯಾವ್ದನ್ನು ಸೇರ್ಸಿಲ್ಲ. ಆದ್ರೆ ಈ ಮಾರ್ಕೆಟ್ಗಳಲ್ಲಿ ಸಿಗೋ ಭಗವದ್ಗೀತೆಯಲ್ಲಿ ಅವರು ಸ್ವಂತವಾಗಿ ಇಲ್ದಿದ್ದೆಲ್ಲ ಸೇರ್ಸಿರ್ತಾರೆ ಮಾತಾಜಿ. ಇದಕ್ಕೆ ಇರೋ ವ್ಯತ್ಯಾಸ ಇದೆ ಮಾತಾಜಿ. ಕೃಷ್ಣನ ಬಾಯಿಂದ ಬಂದಿರೋದ್ರಿಂದ ಈ ಯಥಾರೂಪ ಅನ್ನೋದಕ್ಕೆ ತುಂಬಾ ಬೆಲೆ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದ್ರೆ ಬೇರೆ ವ್ಯಾಖ್ಯಾನಕಾರರು ಅವ್ರು ಏನ್ ಮಾಡ್ತಾರೆ, ಅವರದೇ ಆದ ರೀತಿಯಲ್ಲಿ, ಅಂದ್ರೆ ಅದು ಕೃಷ್ಣ ಹೇಳಿರುವಂತಹ ಗೀತೆ ಅಲ್ಲ, ಅದು ಅವರೇ ಹೇಳ್ತಾ ಇರುವಂತಹ ಗೀತೆ ಆಗಿರುತ್ತೆ. ಅದನ್ನೇ ಇಲ್ಲಿ ಸಹಜೀಯರು ಅಂತ ಅವರನ್ನ ಕರಿತಾ ಇದ್ದಾರೆ. ಅಂದ್ರೆ ಅವರಿಷ್ಟ ಬಂದ ಹಾಗೆ ಅವರ ಒಂದು ಮನೋಕಲ್ಪನೆಗಳನ್ನ ಹೇಳುವಂತವ್ರು. ಅಂತವರನ್ನ ಯಾರು ಅನುಸರಣೆ ಮಾಡ್ತಾರೆ ಅವರನ್ನ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ ಒಬ್ಬ ಕುರುಡನನ್ನ ಇನ್ನೊಬ್ಬ ಕುರುಡ ಅನುಸರಿಸುವಂತದ್ದು. ಆಗ ಏನಾಗುತ್ತೆ, ಅವನು ಕೂಡ ಗುಂಡಿಗೆ ಬೀಳ್ತಾನೆ, ಇವನನ್ನು ಕೂಡ ಕರ್ಕೊಂಡು ಹೋಗ್ತಾನೆ ಅಂತ. ಹಾಗೆ ನಾವು ಅಂತಹ ಒಂದು ಉಪೋಹ ಮಾಡುವಂತಹ ವ್ಯಕ್ತಿಗಳಿಂದ ಈ ಒಂದು ಜ್ಞಾನವನ್ನ ಪಡೆಯುವಂತಹ ಪ್ರಯತ್ನ ಮಾಡಬಾರ್ದು. ನಾವು ಯಾವುದು ಶಾಸ್ತ್ರದಲ್ಲಿ ಧರ್ಮಗ್ರಂಥಗಳಲ್ಲಿ ಏನನ್ನ ಹೇಳಿದ್ದಾರೆ ಅದನ್ನೇ ನಾವು ಅನುಸರಣೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಆ ಶಾಸ್ತ್ರದ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದೆ ಇಲ್ಲೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಶಾಸ್ತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ಹೇಳಿದ್ಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ,
ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಕೆಲವೊಂದು ಜನ ಒಂದು ಉದಾಹರಣೆ ಅಥವಾ ಒಂದು ಏನಂತ ಹೇಳ್ತಾರೆ, ಆಕ್ಷೇಪ ಮಾಡ್ತಾರೆ. ಏನಂತ ಆಕ್ಷೇಪ ಮಾಡ್ತಾರೆ? ಧರ್ಮ ಗ್ರಂಥಗಳು ಅಷ್ಟೊಂದು, ಶಾಸ್ತ್ರಗಳು ಅಷ್ಟೊಂದು ಪ್ರಮುಖವಾದದ್ದೇ ಆದ್ರೆ ಇಲ್ಲಿ ನಾವು ನೋಡ್ತೀವಿ ಭಗವಾನ್ ಬುದ್ಧ ಯಾರು? ಹರೇ ಕೃಷ್ಣ. ಬೌದ್ಧ ಧರ್ಮದ ಸ್ಥಾಪಕ ಮಾತಾಜಿ. ಹಾ, ಬೌದ್ಧ ಧರ್ಮದ ಸ್ಥಾಪಕ ಅಂದ್ರೆ ಅಷ್ಟು ಮೂಲತಃ ಮಾತ್ರ ಅಲ್ಲ. ಹಿಂದೂನೇ ಅವನು, ಮೂಲತಃ ಹಿಂದೂನೇ, ಸಿದ್ಧಾರ್ಥ ಅವನ ಹೆಸರು. ಭಗವಂತನ ದಶಾವತಾರದಲ್ಲಿ 7ನೇ ಅವತಾರ ಅದನ್ನೇ ಹೇಳ್ತಾರೆ. ಬುದ್ಧ ಅಂತಂದ್ರೆ ಸಾಧಾರಣ ವ್ಯಕ್ತಿ ಎಲ್ಲ, ಅವನು ಭಗವಂತನ ಅವತಾರನೇ ಆಗಿರ್ಬೇಕಾದ್ರೆ, ಆದ್ರೆ ಬುದ್ಧ ಏನ್ ಹೇಳ್ತಾ ಇದ್ದ ಅಂತಂದ್ರೆ, ಅವನು ಈ ಒಂದು ವೇದಗಳನ್ನ ಅವನು ಉಪೇಕ್ಷಿಸ್ತಿದ್ದ. ಅಂದ್ರೆ ವೇದಗಳು ಅದನ್ನ ಬೇಡ, ಈ ಶಾಸ್ತ್ರಗಳು ಬೇಡ ಅಂತ ಅವನು ಅದನ್ನ ಧಿಕ್ಕರಿಸಿದ್ದ. ಅಂತಹ ಒಂದು ತತ್ವ ಅನ್ನುವಂಥದ್ದು ಇಡೀ ಭಾರತದಲ್ಲಿ ಮಾತ್ರ ಅಲ್ಲದೆ ಸುತ್ತಮುತ್ತಿನ ದೇಶಗಳಲ್ಲೂ ಕೂಡ ಇದು ಪ್ರಚಲಿತವಾಗಿತ್ತು, ಒಂದು ಬೌದ್ಧ ಧರ್ಮ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಅವನು ವೇದಗಳನ್ನ ಧಿಕ್ಕರಿಸ್ತಾ ಇದ್ದಾನೆ ಅಂದ್ರೆ ಏನರ್ಥ? ಶಾಸ್ತ್ರಗಳನ್ನ ಅವನು ಅದಕ್ಕೆ ಮಹತ್ವ ಕೊಡ್ತಾ ಇಲ್ಲ ಅಂತ. ಇಲ್ಲಿವರೆಗೂ ನಾವು ನೋಡಿದ್ವಿ, ಶಾಸ್ತ್ರ ಸಾಧು ಗುರುಗೆ ನಾವು ಮಹತ್ವ ಕೊಡ್ಬೇಕು ಅಂತ. ಅಂದ್ರೆ ಸ್ವತಃ ಭಗವಂತನಾದ ಬುದ್ಧನೇ ಈ ಶಾಸ್ತ್ರಗಳನ್ನ ತಿರಸ್ಕರಿಸ್ತಿರ್ಬೇಕಾದ್ರೆ ಮತ್ತೆ ಈ ಶಾಸ್ತ್ರಗಳಿಗೆ ಯಾಕೆ ಮಹತ್ವ ಕೊಡ್ಬೇಕು ಅಂತ ಕೆಲವೊಬ್ರು ಅಪೇಕ್ಷೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಭಗವಾನ್ ಬುದ್ಧ ಯಾಕೆ ಈ ವೇದಗಳನ್ನ ಅವನು ಧಿಕ್ಕರಿಸ್ತಾನೆ? ಹರೇ ಕೃಷ್ಣ. ಅವನು ಯಾಕೆ ಅದನ್ನ ಬೇಡ ಅಂತಾನೆ? ಆದ್ರೆ ಏನಾಗುತ್ತೆ ಅಂದ್ರೆ, ಕೆಲವು ಕಾಲಗಳ ನಂತರ ಈ ವೇದಗಳಲ್ಲಿ ಅನೇಕ ಕರ್ಮಕಾಂಡಿಯ ವಿಚಾರಗಳನ್ನ ಹೇಳಿದ್ದಾರೆ. ಆ ಕರ್ಮಕಾಂಡಿಯ ವಿಚಾರಗಳಲ್ಲಿ ಕೆಲವೊಂದು ಏನಂತ ಹೇಳ್ತಾರೆ, ಎಲ್ಲಾ ಜನರಿಗೂ ಆ ವೇದಗಳು ಅನ್ವಯಿಸುವಂತೆ ಇದೆ. ಅಂದ್ರೆ ಅಲ್ಲಿ ಬರೀ ಬ್ರಾಹ್ಮಣರಿಗೆ ಮಾತ್ರ ವೇದಗಳು ಅಂತ ಇಲ್ಲ, ಅಥವಾ ಬರೀ ಕ್ಷತ್ರಿಯರಿಗೆ ಅಥವಾ ಯಾವುದೇ ಒಂದು ಪ್ರಮುಖ ವರ್ಗಕ್ಕೆ ಮಾತ್ರ ಅದು ಅನ್ನುವಂಥದ್ದಿಲ್ಲ. ಎಲ್ಲರಿಗೂ ವೇದಗಳಲ್ಲಿ ಅವರಿಗೆ ಆದಂತಹ ರೀತಿಯಲ್ಲಿ ಕೆಲವೊಂದು ಆಚರಣೆಗಳನ್ನ ವೇದಗಳಲ್ಲಿ ತಿಳಿಸ್ಕೊಡ್ತಾರೆ. ಅಂದ್ರೆ ಕೆಲವೊಬ್ರು ಎಂತಹ ಜನ ಇರ್ತಾರೆ ಅಂತಂದ್ರೆ, ಈಗ ಪ್ರಾಣಿ ಹಿಂಸೆ ಮಾಡುವಂಥದ್ದು ತಪ್ಪು, ಆದ್ರೆ ಕೆಲವೊಬ್ರು ಆ ಪ್ರಾಣಿ ಹಿಂಸೆ ಮಾಡ್ದಿರ ಅವರಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವರು ಮಾಂಸ ಭಕ್ಷಣೆ ಮಾಡುವಂತಹ ಕುಟುಂಬಗಳಲ್ಲಿ ಬಂದಿರ್ತಾರೆ. ಅಂತವರಿಗೆ ವೇದಗಳಲ್ಲಿ ಯಾವ ರೀತಿ ಅದನ್ನ ಮಾಡ್ಬೋದು ಅನ್ನೋದಕ್ಕೆ ಒಂದು ವಿಷಯವನ್ನ ಹೇಳಿದ್ದಾರೆ. ಏನಂತಂದ್ರೆ, ಅವರು ಅಮಾವಾಸ್ಯೆ ದಿನ ತಿಂಗಳಿಗೆ ಒಮ್ಮೆ ಒಂದು ಕಾಳಿ ದೇವಿ ಹತ್ರ ಹೋಗಿ ಅದನ್ನ ಬಲಿ ಕೊಡುವಾಗ ಒಂದು ಮಂತ್ರವನ್ನ ಹೇಳಬೇಕು, ವೇದಗಳಲ್ಲಿ ಕೊಟ್ಟಿರುವಂತ ಮಂತ್ರ. ಆ ಮಂತ್ರದ ಅರ್ಥ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇವತ್ತು ನಾನು ನಿನ್ನನ್ನ ಈ ದೇವಿಗೆ ಬಲಿ ಕೊಡ್ತಾ ಇದ್ದೀನಿ, ಮತ್ತೆ ನಿನ್ನನ್ನು ನಾನು ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ. ಅದೇ ರೀತಿ ನಿನಗೂ ಕೂಡ ಅಧಿಕಾರ ಇದೆ. ನಿನಗೆ ಇಲ್ಲಿಂದ ಆಚೆ ನಿನಗೆ ಏನ್ ಅಧಿಕಾರ ಇದೆ ಅಂದ್ರೆ, ನನ್ನನ್ನು ಕೊಂದು ತಿನ್ನುವ ಅಧಿಕಾರ ನಿನಗಿದೆ ಅಂತ ಆ ಮಂತ್ರದ ಅರ್ಥ. ಅದನ್ನ ಹೇಳಿ ಅವನು ಆ ಬಲಿಯನ್ನು ಕೊಟ್ಟು ಆ ನಂತರ ಅದನ್ನ ನಾನು ತಿನ್ಬೋದು ಅಂತ. ಅದು ವೇದಗಳಲ್ಲಿ ಕೊಟ್ಟಿರುವಂತಹ ಒಂದು ಮಾರ್ಗ. ಅದನ್ನ ಅನುಸರಣೆ ಮಾಡ್ತಾ ಜನ ಏನ್ ಮಾಡ್ಬಿಟ್ರು, ಅದನ್ನೇ ಹೆಚ್ಚು ಮಾಡ್ತಾ ಹೋದ್ರು. ಅಂದ್ರೆ ಅದನ್ನೇ ಎಲ್ಲರೂ ಕೂಡ ಪ್ರಾಣಿ ಹಿಂಸೆಗೆ ಮಹತ್ವ ಕೊಡ್ತಾ ಎಲ್ಲರೂ ಕೂಡ ಪ್ರಾಣಿ ಹಿಂಸೆನೆ ಹೆಚ್ಚು ಮಾಡ್ತಾ ಹೋದ್ರು. ಆ ಮಂತ್ರ ಹೇಳೋದು ತಾನೆ, ಆಮೇಲೆ ಬಲಿ ಕೊಡೋದು ತಾನೆ, ಅದನ್ನ ತಿನ್ಬೋದಲ್ವಾ ಅಂತ. ಆದ್ರೆ ಅದು ಯಾವ ಮಟ್ಟಿಗೆ ಅಂದ್ರೆ, ಇವಾಗ ಯಾರಾದ್ರೂ ಅಂತಹ ಮಂತ್ರ ಹೇಳಿ ತಿಂಗಳಿಗೆ ಒಮ್ಮೆ ಮಾತ್ರ ಮಾಂಸ ಭಕ್ಷಣೆ ಮಾಡ್ತಾರ? ಇಲ್ಲ ಮಾತಾಜಿ, ಆ ತಿಂಗಳಿಗೆಲ್ಲ ದಿವಸನೂ ಮಾಡಲ್ಲ ಮಾತಾಜಿ, ಯಾರು ಮಂತ್ರ ಹೇಳಲ್ಲ. ಅಲ್ಲ, ಪ್ರತಿದಿನ ಮಾಡೋ ಆ ಒಂದು ಅಧಿಕಾರ ಇಲ್ಲ. ಅದನ್ನ ದೇವಿಗೆನೆ ಬಲಿ ಕೊಡ್ಬೇಕು ಅವರು. ಆ ರೀತಿ ದೇವಿಗೆ ಬಲಿ ಕೊಡ್ತಾರ? ಅಮಾವಾಸ್ಯೆ ದಿನನೇ ಕೊಡ್ತಾರ? ಇಲ್ಲ ಮಾತಾಜಿ. ಇಷ್ಟ ಬಂದ ಹಾಗೆ ಮಾಡಕ್ಕೆ ಶುರು ಮಾಡಿದ್ರು. ಆಗ ಬುದ್ಧನ ಅವತಾರದಲ್ಲಿ ಭಗವಂತ ಬಂದ, ಆಗ ಇವರನ್ನೆಲ್ಲ ನಿಲ್ಲಿಸೋದು ಹೇಗೆ ಅಂತ ಹೇಳಿ ಅವನು ವೇದಗಳಿಗೆ ವಿರುದ್ಧವಾಗಿ ಹೇಳ್ಬಿಟ್ಟ. ಅಂದ್ರೆ ವೇದಗಳೇ ಬೇಕಾಗಿಲ್ಲ, ಇಂತಹ ಒಂದು ಪ್ರಾಣಿ ಹಿಂಸೆ ಮಾಡುವಂತಹ ವೇದಗಳು, ಶಾಸ್ತ್ರಗಳು, ಅದನ್ನ ಧಿಕ್ಕರಿಸಿದ. ಆಗ ಏನಾಯ್ತು, ಈ ಬೌದ್ಧ ಧರ್ಮ ಅನ್ನುವಂಥದ್ದು ಅದು ಪ್ರಚಲಿತ ಆಯ್ತು. ಕೊನೆಗೆ ಶಂಕರಾಚಾರ್ಯರು ಅವತಾರ ಎತ್ತಾರೆ. ಶಂಕರಾಚಾರ್ಯರು ಯಾರ ಅವತಾರ? ಹರೇ ಕೃಷ್ಣ. ಈಶ್ವರನ ಅವತಾರ ಮಾತಾಜಿ, ಈಶ್ವರನ ಶಿವನ ಅವತಾರ. ಶಿವನ ಅವತಾರ. ಶಂಕರಾಚಾರ್ಯರು ಅವತರಿಸಿ ಬರ್ತಾರೆ. ಮತ್ತೆ ಅವರು ಈ ಬೌದ್ಧ ಏನು ಧರ್ಮ ಇತ್ತು ಅದನ್ನ ಉಚ್ಚಾಟನೆ ಮಾಡಿ ವೇದಗಳನ್ನ, ಶಾಸ್ತ್ರಗಳನ್ನ ಮತ್ತೆ ಅವರು ಪ್ರಚಲಿತಗೊಳಿಸ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಶಾಸ್ತ್ರಗಳಿಗೆ ಅಷ್ಟೊಂದು ಮಹತ್ವ ಇದ್ರೆ ಸ್ವತಃ ಬುದ್ಧಾವತಾರದಲ್ಲಿ ಬಂದಂತಹ ಭಗವಂತನೇ ಯಾಕೆ ಆ ಶಾಸ್ತ್ರಗಳನ್ನ ಧಿಕ್ಕರಿಸಿದ ಅನ್ನುವಂಥದ್ದು. ಅದಕ್ಕೆ ಕಾರಣ ಈಗ ನಾ ಆಗ್ಲೇ ಹೇಳಿದೆ, ಈ ವೇದಗಳನ್ನ ದುರುಪಯೋಗ ಪಡಿಸ್ಕೊಂಡು ಪ್ರಾಣಿ ಹಿಂಸೆ ಹೆಚ್ಚಿತ್ತು, ಅದನ್ನ ನಿಲ್ಲಿಸೋದಕ್ಕೆ ಭಗವಂತ ಆ ರೀತಿ ಮಾಡ್ತಾನೆ ಅಂತ ಇಲ್ಲಿ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಬುದ್ಧನಿಗೆ ಭಕ್ತಿ ಸೇವೆ ಸಲ್ಲಿಸುವ ಅನೇಕ ಜನರಿದ್ದಾರೆ.
ಆ ಕಾರಣ ಆ ಜನರು ಕೂಡ ಭಕ್ತರೆಂದು ಎಣಿಸಬೇಕು ಎಂದು ಧರ್ಮಗ್ರಂಥಗಳನ್ನು ಮಾನ್ಯ ಮಾಡದ ಅಥವಾ ಬೌದ್ಧ ಧರ್ಮೀಯರು ಇತರ ಕೆಲವು ಧರ್ಮಾನುಯಾಯಿಗಳು ಹೇಳುತ್ತಾರೆ. ಈ ಮಾತಿಗೆ ಉತ್ತರ ನೀಡುತ್ತಾ ಬುದ್ಧ ಅನುಯಾಯಿಗಳನ್ನು ಭಕ್ತರೆಂದು ಪರಿಗಣಿಸುವ ಹಾಗಿಲ್ಲವೆಂದು ಶ್ರೀಲರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಅಂದ್ರೆ ಓಕೆ, ಬುದ್ಧನನ್ನು ಕೃಷ್ಣನ ಅವತಾರವೆಂದು ಪರಿಗಣಿಸಲಾಗಿದ್ದರೂ ಇಂತಹ ಅವತಾರಗಳ ಅನುಯಾಯಿಗಳು ವೇದಗಳನ್ನು ಕುರಿತು ಜ್ಞಾನದಲ್ಲಿ ಪರಿಣಿತರಲ್ಲ. ವೇದಗಳ ಅಧ್ಯಯನ ಮಾಡುವುದು ಎಂದರೆ ದೇವೋತ್ತಮ ಪರಮಪುರುಷನ ಪಾರಮ್ಯವನ್ನು ಒಪ್ಪಿಕೊಳ್ಳುವುದೇ ಆಗಿದೆ. ಆದ್ದರಿಂದ ದೇವೋತ್ತಮ ಪರಮಪುರುಷನ ಪಾರಮ್ಯವನ್ನು ನಿರಾಕರಿಸುವ ಯಾವುದೇ ಧರ್ಮ ತತ್ವವನ್ನು ಮಾನ್ಯ ಮಾಡಲಾಗದು. ಮತ್ತು ಇದೇ ಕಾರಣಕ್ಕಾಗಿ ಅದನ್ನು ನಾಸ್ತಿಕವಾದ ಎನ್ನುತ್ತಾರೆ. ನಾಸ್ತಿಕತೆ ಎಂದರೆ ವೇದಗಳ ಪ್ರಾಮಾಣ್ಯವನ್ನು ನಿರಾಕರಿಸುವುದು ಹಾಗೂ ಸಾಮಾನ್ಯ ಜನರ ಒಳಿತಿಗಾಗಿ ವೈದಿಕ ಧರ್ಮ ಗ್ರಂಥಗಳನ್ನು ಬೋಧಿಸುವ ಮಹಾನ್ ಆಚಾರ್ಯರನ್ನು ನಿಂದಿಸುವುದು. ಈ 10 ಅಪರಾಧಗಳು 10 ಅಫೆನ್ಸ್ ಅಂತ ಹೇಳ್ತಾರೆ. ನಾವು ಪ್ರತಿದಿನ ಮಂಗಳಾರತಿ ಸಮಯದಲ್ಲಿ ಓದ್ತೇವೆ. ಅದರಲ್ಲಿ ಮೊದಲ ಅಪರಾಧ ಯಾವುದು? ಹರೇ ಕೃಷ್ಣ. ಗುರುಗಳ ಆಜ್ಞೆಯನ್ನು ಅವಹೇಳನ ಮಾಡೋದು, ಹರಿನಾಮ ಎಲ್ಲಾ ದೇವಗಳನ್ನು ಕೃಷ್ಣನ ಸಮಾನ ಹರಿನಾಮಕ್ಕೆ ಈಕ್ವಲ್ ಆಗಿ ಯಾವುದೇ ದೇವ ಜಪ ಮಾಡದೇ ಇರೋದು. ಆಮೇಲೆ ಮೊದಲನೇದು ಮಾತಾಜಿ, ಭಗವಂತನ ಪವಿತ್ರ ನಾಮ ಪ್ರಸಾರ ಮಾಡದೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಭಕ್ತರನ್ನು ನಿಂದಿಸುವುದು. ಯಾರು ವೈದಿಕ ಧರ್ಮ ಗ್ರಂಥಗಳಿಗೆ ಅನುಗುಣವಾಗಿ ಈ ಭಗವಂತನನ್ನ ಮಹಿಮೆಗಳನ್ನ ಪ್ರಚಾರ ಮಾಡ್ತಾರೆ ಅಂತವ್ರನ್ನ, ಅಂದ್ರೆ ಅದನ್ನ ವೈಷ್ಣವ ಅಪರಾಧ ಅಂತ ಹೇಳ್ತಾರೆ. ಮೊದಲ ಅಪರಾಧ ಅದು ವೈಷ್ಣವ ಅಪರಾಧ. ಅಂತಹ ವೈಷ್ಣವರನ್ನ ನಿಂದಿಸುವಂಥದ್ದು ಅದು ಅಪರಾಧ. ಮತ್ತೆ ಇನ್ನೂ ಒಂದು ಅಪರಾಧ ಅದರಲ್ಲಿ ಬರುವಂತದ್ದು, ಎಷ್ಟನೇ ಅಪರಾಧ ಅದು? 8ನೇ ಅಪರಾಧನ? ಅಲ್ಲ, 4ನೇ ಅಪರಾಧ ಯಾವುದು? ವೇದ ಸಾಹಿತ್ಯವನ್ನು ಅದರ ಮುಂದುವರಿಕೆಯಾಗಿ ಬಂದ ಇತರ ಸಾಹಿತ್ಯವನ್ನ ನಿಂದಿಸುವುದು. ವೇದಗಳನ್ನ, ಶಾಸ್ತ್ರಗಳನ್ನ ನಿಂದಿಸುವುದು ಕೂಡ ಇಲ್ಲ. 4ನೇ ಅಪರಾಧ ಅನ್ನುವಂಥದ್ದನ್ನ ನೋಡಿದೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವೇದ ಸಾಹಿತ್ಯವನ್ನ ನಿಂದಿಸುವಂತವ್ರು ಮತ್ತೆ ಯಾರು ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತಹ ಆಚಾರ್ಯರನ್ನ ನಿಂದಿಸುವಂಥದ್ದು, ಇದೆಲ್ಲವೂ ಕೂಡ ಮಹಾ ಅಪರಾಧಗಳು. ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಬುದ್ಧನ ಭಕ್ತರು ಅಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ವೇದ ಸಾಹಿತ್ಯಗಳನ್ನ ನಿಂದಿಸ್ತಾರೆ. ಆ ಕಾರಣದಿಂದ ಅವರನ್ನ ಭಕ್ತರಲ್ಲ ಅಂತ ಇಲ್ಲಿ ರೂಪ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಬುದ್ಧನನ್ನ ಭಗವಂತ ಅಂತ ಸ್ವೀಕರಿಸ್ತಾರೆ. ಆದ್ರೆ ಅವನನ್ನ ಅನುಸರಣೆ ಮಾಡ್ತಾ ಯಾರು ಧರ್ಮಗ್ರಂಥಗಳನ್ನ, ಶಾಸ್ತ್ರಗಳನ್ನ ಅವಹೇಳನ ಮಾಡ್ತಾರೆ ಅಂತವರು ಭಕ್ತರಲ್ಲ ಅಂತ ಇಲ್ಲಿ ರೂಪ ಗೋಸ್ವಾಮಿಗಳು ನಮ್ಗೆ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಒಂದ್ಸಲ ಚೈತನ್ಯ ಮಹಾಪ್ರಭುಗಳು ಇದ್ದಾಗ ಚೈತನ್ಯ ಚರಿತಾಮೃತದಲ್ಲಿ ಬರತ್ತೆ, ಬುದ್ಧನ ಅನುಯಾಯಿಗಳು ಅವರಿಗೆ ಎಲ್ಲಾ ಮಾಂಸ ಭಕ್ಷಣೆ ಏನೇನೋ ಹಾಕಿ ತಗೊಂಡ್ ಬರ್ತಾರೆ. ಅವಾಗ ತಗೊಂಡ್ ಪ್ಲೇಟ್ ಬಂದಾಗ ಗರುಡ ಬಂದ್ಬಿಟ್ಟು ಆ ಪ್ಲೇಟನ್ನ ದೂರ ಹೊತ್ತಾಕ್ ಬಿಡ್ತಾನೆ ಮಾತಾಜಿ. ಇದಿದೆ ಅದ್ರಲ್ಲಿ. ಅವಾಗ ಅವ್ರು ಬಂದು ಕೈ ಮುಗಿತಾರೆ, ನಮ್ಮಿಂದ ತಪ್ಪಾಯ್ತು ಅಂತ. ಮತ್ತೆ ಅಂದ್ರೆ ಮಾತಾಜಿ ಅವರೇ ಮಾಂಸ ಭಕ್ಷಣೆ ಮಾಡೋದಿಲ್ಲ ಅಲ್ವಾ? ಬುದ್ಧನ ಅನುಯಾಯಿಗಳ ಹಿಂಸೆ ಅಂತ ಹೇಳ್ತಾರಲ್ಲ. ಬುದ್ಧನ ಅನುಯಾಯಿಗಳು ಮಾಂಸ ಭಕ್ಷಣೆ ಮಾಡ್ತಾರೆ ಮಾತಾಜಿ. ಜೈನ ಧರ್ಮದವ್ರು ಮಾಡಲ್ಲ ಮಾಂಸ ಭಕ್ಷಣೆ. ಹೌದು ಮಾತಾಜಿ, ಅವ್ರು ಎಲ್ಲಾನು ಮಾಡ್ತಾರೆ. ಓಕೆ, ಯಾರಾದ್ರೂ ಓದ್ತೀರಾ? ಮುಂದುವರಿಸಿ. ನಾನು ಓದ್ತೀನಿ ಮಾತಾಜಿ. ಭಗವಾನ್ ಬುದ್ಧನು ಕೃಷ್ಣನ ಅವತಾರವೆಂದು ಶ್ರೀಮದ್ ಭಾಗವತ ಒಪ್ಪಿಕೊಳ್ಳುತ್ತದೇನೋ ಹೌದು. ಆದರೆ ನಾಸ್ತಿಕ ಮನೋಧರ್ಮದ ಜನರಿಗೆ ದಿಗ್ಭ್ರಮೆಯನ್ನು ಹರೇ ಕೃಷ್ಣ. ಬುದ್ಧನ ಅವತಾರವಾಯಿತೆಂದು ಅನೇಕರನ್ನು ದಿಗ್ಭ್ರಮೆಗೊಳಿಸುವ ಸಲುವಾಗಿ ಇರುವ ಕಾರಣ ಕೃಷ್ಣನು ನಾಸ್ತಿಕವಾದದ ತತ್ವಗಳ ಪ್ರಚಾರಕ್ಕೆ ನಿಲ್ಲಬೇಕೇಕೆ ಎಂದು ಯಾರಿಂದಾದರೂ ಒಂದು ಪ್ರಶ್ನೆ ಬರಬಹುದು. ವೇದಗಳು ಹೆಸರಿನಲ್ಲಿ ಆ ಕಾಲದಲ್ಲಿ ನಡೆಯುತ್ತಿದ್ದ ಹಿಂಸೆಯನ್ನು ನಿಲ್ಲಿಸುವುದು ದೇವೋತ್ತಮ ಪುರುಷನ ಅಪೇಕ್ಷೆಯಾಗಿತ್ತೆಂಬುದೇ ಆ ಪ್ರಶ್ನೆಗೆ ಉತ್ತರ. ಧಾರ್ಮಿಕರೆಂದು ತಮ್ಮನ್ನು ಕರೆದುಕೊಳ್ಳುತ್ತಿದ್ದ ಜನರು ಮಾಂಸಾಹಾರ ಸೇವನೆಯಂತಹ ಹಿಂಸಾತ್ಮಕ ಕಾರ್ಯಗಳನ್ನು ಸಮರ್ಥಿಸಿಕೊಳ್ಳಲು ವೇದಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದರು. ವೇದಗಳಿಗೆ ನೀಡಲಾಗುತ್ತಿದ್ದ ಹುಸಿ ಅರ್ಥಗಳ ಜಾಲದಿಂದ ಪತಿತ ಜನರನ್ನು ಈಚೆಗೆಳೆಯುವ ಸಲುವಾಗಿ ಬುದ್ಧನ ಅವತಾರವಾಯಿತು ಎಂದೇ ನಾಸ್ತಿಕರಿಗೆ ಬುದ್ಧನು ನಾಸ್ತಿಕವಾದವನ್ನೇ ಬೋಧಿಸಿದ.
ಹಾಗೆ ಬೋಧಿಸುವ ತನ್ನನ್ನು ಅಥವಾ ಕೃಷ್ಣನನ್ನು ಆ ಜನ ಹಿಂಬಾಲಿಸಿ ನಡೆದು ತನ್ಮೂಲಕ ಕೃಷ್ಣನ ಸೇವೆಯಲ್ಲಿ ನಿಲ್ಲುವಂತೆ ಬುದ್ಧನು ಆ ಜನರನ್ನು ಮರಳುಗೊಳಿಸಿದ ಉಪಾಯವಾಗಿ ಮಾಡಿದ ತಂತ್ರಗಾರಿಕೆ ಇದಾಗಿತ್ತಷ್ಟೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಯಾಕೆ ಈ ಒಂದು ಬೌದ್ಧ ಧರ್ಮ ಮತ್ತೆ ಬುದ್ಧನ ಅವತಾರ ಆಯ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಾನ್ ಬುದ್ಧನು ಕೃಷ್ಣನ ಅವತಾರ ಅಂತ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಕಲ್ಕಿಗೆ ಮೊದಲು ಬರುವಂತ ಅವತಾರ ಅದು ಬುದ್ಧನ ಅವತಾರ. ಆದ್ರೆ ನಾಸ್ತಿಕ ಮನೋಧರ್ಮದ ಜನರಿಗೆ ಯಾಕೆ ಆ ಒಂದು ಅವತಾರ ಮಾಡಿದ್ದು ಭಗವಂತ ಅಂತಂದ್ರೆ, ನಾಸ್ತಿಕ ಜನ ಅಂತಂದ್ರೆ ಅವರಿಗೆ ಭಗವಂತನಲ್ಲಿ ಯಾರಿಗೆ ನಂಬಿಕೆ ಇಲ್ಲ ಅಂತವ್ರನ್ನ ದಿಗ್ಭ್ರಮೆ, ಅವರನ್ನ ಯಾರು ಕಂಗೆಟ್ಟಿದ್ದಾರೆ ಅಂತವ್ರನ್ನ ಇನ್ನೂ ದಿಗ್ಭ್ರಮೆಗೆ ಕರ್ಕೊಂಡು ಹೋಗುವಂತದ್ದು ಬುದ್ಧನ ಅವತಾರವಾಯ್ತು. ಅಂದ್ರೆ ಈ ನಾಸ್ತಿಕ ಮನೋಧರ್ಮದ ಜನ ಅಂತಂದ್ರೆ ಯಾರು ಅಂದ್ರೆ ವೇದಗಳನ್ನ ನೆಪ ಮಾಡಿಕೊಂಡು ಪ್ರಾಣಿ ಹಿಂಸೆ ಮಾಡ್ತಿದ್ದಂತಹ ಜನ. ಅಂತವರನ್ನ ಅವ್ರು ಮಾಡ್ತಿದ್ದಂತಹ ತಪ್ಪುಗಳನ್ನ ನಿಲ್ಸೋದಕ್ಕೆ ಈ ಬುದ್ಧನ ಅವತಾರ ಆಗಿತ್ತು. ಅದೇ ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಿದೆ. ಆದ್ದರಿಂದ ಬುದ್ಧ ತತ್ವಗಳು ನಾಸ್ತಿಕರನ್ನು ದಿಗ್ಭ್ರಮೆಗೊಳಿಸುವ ಸಲುವಾಗಿ ಮಾಡುವ ಕಾರಣ ಅವನನ್ನು ಮಾನ್ಯ ಮಾಡಬಾರದು. ಕೃಷ್ಣನು ನಾಸ್ತಿಕವಾದದ ತತ್ವಗಳ ಪ್ರಚಾರಕ್ಕೆ ನಿಲ್ಲಬೇಕು ಏಕೆ ಎಂದು ಯಾರಿಂದಲಾದರೂ ಒಂದು ಪ್ರಶ್ನೆ ಬರಬಹುದು. ಅಂದ್ರೆ ಕೃಷ್ಣ ಈ ಧರ್ಮ ತತ್ವಗಳು ಅಥವಾ ವೇದಶಾಸ್ತ್ರಗಳನ್ನ ಉಲ್ಲಂಘನೆ ಮಾಡಬಾರ್ದು ಅಂತ ಇಲ್ಲಿ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬುದ್ಧ ಯಾಕೆ ಅದನ್ನ ಮಾಡಿದ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಅದು ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಈಗಾಗಲೇ ತಿಳಿದ ಹಾಗೆ ವೇದಗಳ ಹೆಸರಿನಲ್ಲಿ ಜನ ಮಾಡಬಾರದನ್ನ ಮಾಡ್ತಿದ್ರು, ಹಿಂಸೆಗಳನ್ನ ಮಾಡ್ತಿದ್ರು. ಅವರನ್ನ ನಿಲ್ಲಿಸೋದಕ್ಕಾಗಿ, ಅವರ ಒಂದು ಈ ಹಿಂಸೆ ಏನ್ ಮಾಡ್ತಿದ್ರು ಅದನ್ನ ನಿಲ್ಲಿಸೋದಕ್ಕಾಗಿ ಭಗವಂತ ಆ ವೇದಗಳನ್ನೇ ಅವನು ಅಂದ್ರೆ ನಿರಾಕರಿಸ್ತಾನೆ. ಈ ಹಿಂಸೆಗೆ ಕಾರಣ ಆಗುವಂತಹ ಶಾಸ್ತ್ರ ಅದು ಬೇಡವೇ ಬೇಡ ಅನ್ನೋ ರೀತಿಯಲ್ಲಿ ಭಗವಂತ ಅದನ್ನ ಹೇಳುವಂಥದ್ದು. ಹೀಗೆ ವೇದಗಳಿಗೆ ನೀಡಲಾಗುತ್ತಿದ್ದ ಹುಸಿ ಅರ್ಥಗಳ ಜಾಲದಿಂದ ಪತಿತ ಜನರನ್ನು ಈಚೆಗೆ ಎಳೆದುಕೊಳ್ಳುವ ಸಲುವಾಗಿ ಬುದ್ಧನ ಅವತಾರ ಆಯ್ತು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ತನ್ಮೂಲಕ ಅವನು ಬುದ್ಧ ಏನ್ ಮಾಡ್ದ, ಭಗವಂತನನ್ನ ಅನುಸರಣೆ ಮಾಡುವ ಹಾಗೆ ಅಂತಹ ಒಂದು ನಾಸ್ತಿಕರನ್ನ ಅವನು ಬದಲಾಯಿಸ್ತಾ ಅಂತ ಇಲ್ಲಿ ಹೇಳಿದ್ದಾರೆ. ಶಾಶ್ವತ ಧರ್ಮ ತತ್ವಗಳ ಬಗೆಗಿನ ಜಿಜ್ಞಾಸೆ ಅಂದ್ರೆ, ಈಗ ಧರ್ಮ ಏನು ಶಾಸ್ತ್ರಗಳಲ್ಲಿ ಏನು ಕೊಟ್ಟಿದ್ದಾರೆ ಅವುಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಜಿಜ್ಞಾಸೆ ಅಂದ್ರೆ ಕುತೂಹಲ. ನಾರದೀಯ ಪುರಾಣದಲ್ಲಿ ಹೀಗೆಂದು ಹೇಳಿದ್ರು, ಭಕ್ತಿ ಸೇವೆಯ ವಿಷಯದಲ್ಲಿ ವ್ಯಕ್ತಿಯು ನಿಜವಾಗಿ ತುಂಬಾ ಗಂಭೀರವಾಗಿದ್ದರೆ ಅಂತವನ ಉದ್ದೇಶಗಳು ಸನಿಹದಲ್ಲಿಯೇ ನೆರವೇರುವುದು ವಿಳಂಬವಾಗುವುದು. ಅಂದ್ರೆ ಯಾರಿಗಾದ್ರೂ ಭಕ್ತಿ ಸೇವೆ ಮಾಡುವ ವಿಷಯದಲ್ಲಿ ಅವನಿಗೆ ಆಸಕ್ತಿ, ಪ್ರಾಮಾಣಿಕವಾಗಿ ಅವನಿಗೆ ಒಂದು ಆಸಕ್ತಿ ಇದ್ರೆ ಅವನ ಒಂದು ಆಸಕ್ತಿ ಅದೇ ಒಂದು ಸರಿಯಾದ ಅರ್ಹತೆ ಆ ಒಂದು ನಿಟ್ಟಿನಲ್ಲಿ ಅವನು ಮುಂದುವರಿಯೋದಕ್ಕೆ. ಯಾಕಂದ್ರೆ ನಾವು ಯಾವ ಇಚ್ಛೆನ ಇಟ್ಕೊಳ್ತೀವಿ ಆ ಇಚ್ಛೆನ ಭೌತಿಕವಾದದ್ದೇ ಆದ್ರೂ ಕೂಡ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾವು ಅನೇಕ ಕಷ್ಟಪಡ್ಬೇಕಾಗುತ್ತೆ. ಆದ್ರೆ ಯಾವಾಗ ಭಗವಂತನ ಮುಂದೆ ಅಥವಾ ಗುರುವಿನ ಮುಂದೆ ಹೋಗಿ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಪ್ರಾಮಾಣಿಕವಾಗಿ ಇಷ್ಟಪಡ್ತೀವಿ, ಒಂದು ಆಸಕ್ತಿನ ಇಟ್ಕೋತೀವಿ, ಕೂಡಲೇ ಅಂತಹ ಒಂದು ಆಸೆಗಳು ಏನಿರುತ್ತೆ ಅಂತ ಆಸೆಗಳು ಅದು ಈಡೇರುತ್ತೆ ಅನ್ನೋದನ್ನ ಇಲ್ಲಿ ನಾರದೀಯ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ತೃಪ್ತ್ಯರ್ಥವಾಗಿ ಲೌಕಿಕವಾದ ಎಲ್ಲದರ ತ್ಯಾಗ ಅಂದ್ರೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಭಗವಂತನಿಗೆ ಭಕ್ತಿಯಲ್ಲಿ ಪೂರಕವಾದ ಒಂದು ವಿಷಯಗಳನ್ನ ನಾವು ಮಾಡ್ಬೇಕು. ಯಾವುದು ಭಕ್ತಿಯಲ್ಲಿ ನಮಗೆ ಮುಂದುವರಿಯೋದಕ್ಕೆ ಅಡ್ಡಿ ಆತಂಕಗಳನ್ನ ಸೃಷ್ಟಿ ಮಾಡುತ್ತೆ ಅಂತಹ ವಿಷಯಗಳನ್ನ ನಾವು ನಮ್ಗೆ ಎಷ್ಟೇ ಇಷ್ಟ ಇದ್ರು ಅದನ್ನ ನಾವು ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನ ತೃಪ್ತ್ಯರ್ಥವಾಗಿ ಲೌಕಿಕವಾದದ್ದು ಎಲ್ಲದನ್ನು ಕೂಡ ನಾವು ತ್ಯಾಗ ಮಾಡಬೇಕು ಅಂತ. ಲೌಕಿಕವಾದದ್ದನ್ನ ನಾವು ತ್ಯಾಗ ಮಾಡಿದಾಗ ಮಾತ್ರ ನಾವು ಕೃಷ್ಣನಿಗೆ ಹತ್ರ ಆಗ್ತೀವಿ. ಲೌಕಿಕವಾದದ್ದನ್ನು ಕೂಡ ಇಟ್ಕೊಳ್ತೀವಿ, ಭಗವಂತನಿಗೂ ಹತ್ರ ಆಗ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅಂದ್ರೆ ಎರಡು ದೋಣಿಯಲ್ಲಿ ಒಂದೇ ಸಮಯದಲ್ಲಿ ಪ್ರಯಾಣ ಮಾಡಿದ ಹಾಗೆ ಕೃಷ್ಣ ಮತ್ತೆ ಈ ಲೌಕಿಕವಾದದ್ದು ಎರಡೂ ಕೂಡ ವಿರುದ್ಧವಾದ ವಿಷಯಗಳು. ಪದ್ಮಪುರಾಣದಲ್ಲಿ ಹೀಗೆಂದು ಹೇಳಲಾಗಿದೆ, ಐಹಿಕ ಇಂದ್ರಿಯ ದೃಷ್ಟಿಯನ್ನು ತ್ಯಜಿಸಿ ಭಕ್ತಿ ಸೇವೆಯ ತತ್ವಗಳನ್ನು ಒಪ್ಪಿಕೊಂಡ ಆತನಿಗೆ ವಿಷ್ಣು ಲೋಕದ ಭಗವಂತನ ಸಾಮ್ರಾಜ್ಯದ ವೈಭವವು ಕಾಯುತ್ತಿದೆ. ಅಂದ್ರೆ ಈ ಭೌತಿಕ ವಿಷಯಾಸಕ್ತಿಗಳಲ್ಲಿ ನಮಗೆ ವೈರಾಗ್ಯ ಬರಬೇಕು, ಆಗ ಮಾತ್ರ ನಮ್ಗೆ
ಭಗವಂತನಲ್ಲಿ ಆಸಕ್ತಿ ಅನ್ನುವಂಥದ್ದು ಹೆಚ್ಚುತ್ತೆ, ಮತ್ತೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ನಮ್ಗೆ ಸುಲಭ ಆಗುತ್ತೆ. ಯಾರಿಗೆ ಈ ಒಂದು ಲೌಕಿಕ ವಿಷಯಗಳಲ್ಲಿ ಇನ್ನೂ ಹೆಚ್ಚು ಆಕರ್ಷಣೆ ಅನ್ನುವಂಥದ್ದು ಇರುತ್ತೆ, ಅಂತಹ ವ್ಯಕ್ತಿ ಭಗವಂತನಿಗೆ ಆಕರ್ಷಣೆ ಆಗೋದಕ್ಕೆ, ಅವನ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಮೊದಲಿಗೆ ಐಹಿಕ ಇಂದ್ರಿಯ ತುಷ್ಟಿ ಅನ್ನುವಂಥದ್ದನ್ನ ನಾವು ಬಿಡಬೇಕು. ನಂತರ ಭಕ್ತಿಯ ಸೇವೆಯಲ್ಲಿ ಆ ಒಂದು ಗುರುವನ್ನ ಆಶ್ರಯಿಸಿ ಆ ಒಂದು ನಿಯಂತ್ರಕ ತತ್ವಗಳನ್ನ ಅನುಸರಣೆ ಮಾಡ್ತಾ ಮತ್ತೆ ಭಗವಂತನ ಭಕ್ತಿಯನ್ನ ನಾವು ಮುಂದುವರಿಸಿದ್ರೆ ಮಾತ್ರ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪವಿತ್ರ ಕ್ಷೇತ್ರ ವಾಸ. ಹರೇ ಕೃಷ್ಣ. ಗೊತ್ತೀರಾ? ಹರೇ ಕೃಷ್ಣ. ಮಾತಾಜಿ ಓದ್ಲಾ? ಮಾತಾಜಿ ನೆಟ್ವರ್ಕ್ ಇಶ್ಯೂಸ್ ಇದೆ ಮಾತಾಜಿ, ಯಾರ್ಯಾರ್ದು ಅಂತ ಗೊತ್ತಿಲ್ಲ. ಯಾರಾದ್ರೂ ಓದಕ್ಕೆ ಶುರು ಮಾಡಿದ್ರೆ ಅರ್ಧಕ್ಕೆ ಹೊರ್ಟೋಗ್ತಾ ಇದೆ. ಹೌದು ಮಾತಾಜಿ, 2 ಸಲ ಹಾಗೆ ಆಯ್ತು. ನಾನು ಓದಿ ನೋಡ್ಲಾ ಮಾತಾಜಿ? ಹಾ ಮಾತಾಜಿ. ಒಬ್ಬ ವ್ಯಕ್ತಿ ದ್ವಾರಕಾ ಪಟ್ಟಣದಲ್ಲಿ 6 ತಿಂಗಳ ಕಾಲ, 1 ತಿಂಗಳ ಕಾಲ ಅಥವಾ ಕಡೆಗೆ 1 ಪಕ್ಷದ ಕಾಲ ವಾಸ ಮಾಡಿದರೆ ಅಂತವರಿಗೆ ವೈಕುಂಠ ಲೋಕಗಳಿಗೆ ಪದೋನ್ನತಿಯ ಮತ್ತು ಸಾರೂಪ್ಯ ಮುಕ್ತಿಯ ಅಂದ್ರೆ ನಾರಾಯಣನಂತೆಯೇ ಚತುರ್ಬಾಹು ರೂಪದಲ್ಲಿರುವ ಭಾಗ್ಯ ಕಾದಿದೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಈಗ ನೆಟ್ವರ್ಕ್ ಇಶ್ಯೂ ಇದೆಯಾ ಮಾತಾಜಿ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಚೆನ್ನಾಗಿದೆ. ಬ್ರಹ್ಮ ಪುರಾಣದಲ್ಲಿ ಹೀಗೆನ್ನಲಾಗಿದೆ. ಭಗವಾನ್ ಜಗನ್ನಾಥನಿಗೆ ಸೇರಿದ 80 ಚದರ ಮೈಲಿ ವಿಸ್ತೀರ್ಣದ ಪುರುಷೋತ್ತಮ ಕ್ಷೇತ್ರದ ಲೋಕೋತ್ತರ ಮಹತ್ವವನ್ನು ಸಮರ್ಪಕವಾಗಿ ವರ್ಣಿಸಲು ಬರುವುದಿಲ್ಲ. ಜಗನ್ನಾಥಪುರಿಯ ನಿವಾಸಿಗಳ ದೇಹ ಲಕ್ಷಣಗಳು ವೈಕುಂಠ ಲೋಕದ ನಿವಾಸಿಗಳ ದೇಹ ಲಕ್ಷಣಗಳಂತೆಯೇ ಇವೆ ಎಂದು ಊರ್ಧ್ವ ಗ್ರಹ ಲೋಕಗಳ ದೇವತೆಗಳು ಕೂಡ ಭಾವಿಸುತ್ತಾರೆ. ಎಂದರೆ ಜಗನ್ನಾಥಪುರಿಯ ನಿವಾಸಿಗಳಿಗೆ ಚತುರ್ಬಾಹು ರೂಪವಿರುವುದಾಗಿ ದೇವತೆಗಳು ಕಾಣುತ್ತಾರೆ. ಹಿಂದೆ ನೈಮಿಷಾರಣ್ಯದಲ್ಲಿ ಮುನಿಶ್ರೇಷ್ಠರ ಕೂಟವೊಂದು ನೆರೆದಿದ್ದಾಗ ಸೂತ ಮುನಿಗಳು ಶ್ರೀಮದ್ ಭಾಗವತವನ್ನು ವಾಚನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರು ಗಂಗಾ ನದಿಯ ಮಹತ್ವವನ್ನು ಕುರಿತು ನುಡಿದದ್ದು ಇಂತಿದೆ. ಗಂಗಾ ನದಿಯ ಜಲವು ಶ್ರೀಕೃಷ್ಣನ ಪಾದಾಂಬುಜಗಳಿಗೆ ಅರ್ಪಿಸಲಾಗುವ ತುಳಸಿಯ ನರುಗಂಪನ್ನು ಸದಾ ಪಡೆದಿರುತ್ತದೆ. ಹಾಗಾಗಿ ಗಂಗಾ ನದಿಯ ನೀರು ಭಗವಾನ್ ಕೃಷ್ಣನ ಮಹಿಮೆಗಳನ್ನು ಪಸರಿಸುತ್ತಾ ಸದಾ ಹರಿಯುತ್ತಿರುತ್ತದೆ. ಗಂಗಾ ನದಿಯು ಎಲ್ಲೆಲ್ಲಿ ಹರಿಯುತ್ತದೋ ಆ ಎಲ್ಲಾ ಸ್ಥಳಗಳು ಒಳಗೂ ಹೊರಗೂ ಪವಿತ್ರವಾಗಿರುತ್ತವೆ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಸೊ ಪವಿತ್ರ ಕ್ಷೇತ್ರಗಳ ವಾಸ ಮಾಡುವಂಥದ್ದು ಮತ್ತೆ ಆ ಪವಿತ್ರ ಕ್ಷೇತ್ರಗಳ ಮಹಿಮೆಯನ್ನ ಈಗ ತಿಳಿಸ್ತಾ ಇದ್ದಾರೆ ರೂಪ ಗೋಸ್ವಾಮಿಗಳು. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ದ್ವಾರಕಾ ಪಟ್ಟಣ ಇದೆಲ್ಲ ನೀವು ಲಾಸ್ಟ್ ನಾವ್ ಯಾವ್ದು ಓದಿದ್ದು ಉಪದೇಶಾಮೃತ ಅಲ್ವಾ? ಹರೇ ಕೃಷ್ಣ. ಇದ್ರಲ್ಲಿ ನಾವು ನೋಡ್ತೀವಲ್ವಾ ಯಾವ್ದಕ್ಕಿಂತ ಯಾವ್ದು ಉತ್ತಮವಾದದ್ದು ಅಂತ ಕೊನೆಯ ಅಧ್ಯಾಯಗಳಲ್ಲಿ ಬರುತ್ತೆ ಅನ್ಕೋತೀನಿ. ದ್ವಾರಕಾ ಪಟ್ಟಣ, ಮಥುರಾ ಪಟ್ಟಣ, ಅದಕ್ಕಿಂತ ಉತ್ತಮವಾದದ್ದು ಯಾವುದು? ಗೋವರ್ಧನ ಪರ್ವತ, ಗೋವರ್ಧನಗಿರಿಗಿಂತ ರಾಧಾಕುಂಡ. ಹೀಗೆ ಈ ಪವಿತ್ರ ಸ್ಥಳಗಳು ಏನಿದೆ ಅಲ್ಲಿ ನಾವು ವಾಸ ಮಾಡ್ಬೇಕು. ಇಂತಿಷ್ಟು ಸಮಯ ಅಂತ ಹೋಗಿ ಅಲ್ಲಿ ನಾವು ವಾಸ ಮಾಡೋಕೆ ಪ್ರಯತ್ನ ಪಡ್ಬೇಕು ಅಂತ ಅದರ ಮಹಿಮೆಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ವೈಕುಂಠ ಲೋಕಗಳು ಅಂದ್ರೆ ಯಾರು ಹೋಗ್ಬೇಕು ಅಂತ ಇದ್ದಾರೆ ಅಂತವರಿಗೆ ಈ ಪಟ್ಟಣಗಳಲ್ಲಿ ನಾವು ಕೆಲವು ಸಮಯ ವಾಸ ಮಾಡುವಂಥದ್ದು ಉತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇವತೆಗಳು ಕೂಡ ಇಂತಹ ಒಂದು ಸ್ಥಳಗಳಲ್ಲಿ ಅಂದ್ರೆ ಭೂಮಿ ಮೇಲೆ ಇರುವಂತಹ ದ್ವಾರಕಾ ಪಟ್ಟಣ ಅನ್ನುವಂಥದ್ದು, ಮಥುರಾ ಅನ್ನುವಂಥದ್ದು ಅಥವಾ ಬೃಂದಾವನ ಅನ್ನುವಂಥದ್ದು, ಆದ್ರೆ ಅಲ್ಲಿ ವಾಸ ಮಾಡೋದಕ್ಕೆ ದೇವತೆಗಳು ಕೂಡ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಇಷ್ಟಪಡ್ತಾರೆ ಅಂತಂದ್ರೆ ಅಂತಹ ಪುಣ್ಯ ಭೂಮಿಯಲ್ಲಿ ಅಂತಹ ಒಂದು ಸ್ಥಳದಲ್ಲಿ ನಾವು ವಾಸ ಮಾಡೋದ್ರಿಂದ ನಾವು ವೈಕುಂಠ ಲೋಕಗಳಿಗೆ ಪದೋನ್ನತಿ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಭಾಗ್ಯ ಸ್ವರ್ಗ ಲೋಕದಲ್ಲಿ ಇರುವಂತಹ ದೇವತೆಗಳಿಗೂ ಕೂಡ ದುರ್ಲಭ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಇದ್ದು ವೈಕುಂಠ ಲೋಕಗಳಿಗೆ ಯಾರು ಹೋಗ್ತಾರೆ ಅವರು ಸಾರೂಪ್ಯ ಮುಕ್ತಿನ ಪಡಿತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾರೂಪ್ಯ ಅಂದ್ರೆ ಭಗವಂತನ ಹಾಗೆಯೇ ರೂಪವನ್ನ ಪಡೆಯುವಂಥದ್ದು. ಇಲ್ಲಿ ನಾವು 5 ರೀತಿಯ ಮುಕ್ತಿಗಳ ಬಗ್ಗೆ ತಿಳ್ಕೊಂಡಿದೀವಿ, ಮೋಕ್ಷದ ಬಗ್ಗೆ ತಿಳ್ಕೊಂಡಿದೀವಿ. ನೆನಪಿದೆ ಅಲ್ವಾ ಎಲ್ಲರಿಗೂ? ಹರೇ ಕೃಷ್ಣ. ರಿವೈಸ್ ಮಾಡೋಣ. ಯಾವ್ದೆಲ್ಲ 5 ರೀತಿಯ ಮುಕ್ತಿಗಳು? ಆರೋಗ್ಯ ಮುಕ್ತಿ ಪಡಿಬಾರ್ದು ಅಂತ ಹೇಳುತ್ತಲ್ಲ. ಹರೇ ಕೃಷ್ಣ. ಆರೋಗ್ಯ ಮುಕ್ತಿಯನ್ನ ಪಡಿಬಾರ್ದು ಅಂತ ಹೇಳ್ತಾರಲ್ಲ, ಯಾಕೆ ಪ್ರಭುಜಿ? ಭಗವಂತನ ಜೊತೆ ಐಕ್ಯವಾಗೋದಲ್ವಾ?
ಅಲ್ಲಲ್ಲ ಪ್ರಭುಜಿ, ಅದು ಅದು ಬ್ರಹ್ಮ ಸಾಯುಜ್ಯ. ಆಯುಷ್. ಸಾಯುಜ್ಯ. ಇದು ಸಾರೂಪ್ಯ ಅಂದ್ರೆ ಭಗವಂತನ ಲೋಕಕ್ಕೆ ಹೋಗುವಂಥದ್ದು. ಅಲ್ಲಿ ಭಗವಂತನ ಹಾಗೆಯೇ ಇವ್ರಿಗೆ ಚತುರ್ಭುಜ ಇರುತ್ತೆ ಅಂತ. ಉಳಿದ ಒಂದು ಮುಕ್ತಿಗಳ ಬಗ್ಗೆ ಹೇಳ್ತೀರಾ? ಸಾಯುಜ್ಯ ಆಯ್ತು, ಸಾರೂಪ್ಯ ಆಯ್ತು, ಇನ್ನ 3. ಸಾರೋಪ್ಯ, ಹ ಸಾಯುಜ್ಯ, ಸಾರೋಪ್ಯ, ಆ ಸಾಲೋಕ್ಯ. ಸಾಲೋಕ್ಯ ಅಂದ್ರೆ ವೈಕುಂಠ. ಹ್ಮ್ ಸಾಲೋಕ್ಯ ಅಂದ್ರೆ ಭಗವಂತನ ಲೋಕಕ್ಕೆ ಹೋಗುವಂಥದ್ದು. ಸಾಮೀಪ್ಯ ಅಂದ್ರೆ ಭಗವಂತನ ಹತ್ತಿರದಲ್ಲಿ ಇದ್ದು ಅವನ ಸೇವೆ ಮಾಡುವಂಥದ್ದು. ಸಾಷ್ಟಿ ಅಂತಂದ್ರೆ ಭಗವಂತನಿಗೆ ಇರುವಂತಹ ಐಶ್ವರ್ಯವನ್ನ ಆ ವ್ಯಕ್ತಿ ಕೂಡ ಹೊಂದಿರ್ತಾನೆ. ಈ ಒಂದು 5 ರೀತಿಯ ಮುಕ್ತಿಗಳ ಬಗ್ಗೆ ಹೇಳ್ತಾರೆ. ಅದರಲ್ಲಿ ನಿರಾಕಾರವಾದಿಗಳು ಬಯಸುವಂಥದ್ದು ಸಾಯುಜ್ಯ ಮೋಕ್ಷ. ಸಾಯುಜ್ಯ ಮೋಕ್ಷ ಅಂದ್ರೆ ಭಗವಂತನಲ್ಲಿ ಒಂದಾಗುವಂಥದ್ದು. ಅಂದ್ರೆ ಭಗವಂತನಲ್ಲಿ ಒಂದಾಗುವುದು ಅಂದ್ರೆ ಅವನ ಬ್ರಹ್ಮ ಜ್ಯೋತಿ, ಅವನ ಒಂದು ಆ ಪ್ರಭೆಯಲ್ಲಿ ಲೀನವಾಗುವಂಥದ್ದು. ಇಲ್ಲಿ ಬ್ರಹ್ಮ ಪುರಾಣದಲ್ಲಿ ಇನ್ನೊಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನ ಜಗನ್ನಾಥ ಸೇರಿದ 80 ಚದರ ಮೈಲಿ ವಿಸ್ತೀರ್ಣದ ಪುರುಷೋತ್ತಮ ಕ್ಷೇತ್ರ ಅಂದ್ರೆ ಈ ಜಗನ್ನಾಥ ಪುರಿ ಕ್ಷೇತ್ರ, ಅಲ್ಲಿಗೆ ನಾವು ಹೋಗ್ಬೇಕು ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಅದರ ಮಹತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದಾರೆ ಆ ನಿವಾಸಿಗಳು, ಅವರು ವೈಕುಂಠ ಲೋಕದ ನಿವಾಸಿಗಳ ಹಾಗೆ ದೇಹ ಲಕ್ಷಣಗಳನ್ನ ಹೊಂದಿದ್ದಾರೆ ಅಂತ ಇಲ್ಲಿ ಊರ್ಧ್ವ ಗ್ರಹ ಲೋಕದ ದೇವತೆಗಳು ಕೂಡ ಭಾವಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಪುಣ್ಯ ಭೂಮಿ ಮಥುರಾ ಇರ್ಬೋದು, ವೃಂದಾವನ ಇರ್ಬೋದು, ದ್ವಾರಕ ಇರ್ಬೋದು, ಅಥವಾ ಜಗನ್ನಾಥಪುರಿ ಇರ್ಬೋದು, ಇಲ್ಲೆಲ್ಲ ಜೀವಿಸುವಂತವ್ರನ್ನ ನಾವು ಐಹಿಕ ದೃಷ್ಟಿಯಿಂದ ಅಂದ್ರೆ ನಮ್ಮ ಒಂದು ಲೌಕಿಕ ಕಣ್ಣುಗಳಿಂದ ನೋಡ್ತೀವಿ ಅಂದ್ರೆ ಅವರು ಸಾಧಾರಣ ಮನುಷ್ಯರಾಗಿ ಕಾಣಬಹುದು. ಆದ್ರೆ ವಾಸ್ತವದಲ್ಲಿ ಅವರೆಲ್ಲರೂ ಕೂಡ ಸಾಧಾರಣ ಮನುಷ್ಯರಲ್ಲ. ಅಲ್ಲಿರುವಂತಹ ಪ್ರಾಣಿಗಳು, ಪಕ್ಷಿಗಳು ಅಥವಾ ಒಂದು ಕೀಟನೇ ಆಗಿದ್ರು ಕೂಡ ಅವುಗಳು ಕೂಡ ಆಧ್ಯಾತ್ಮಿಕವಾದದ್ದು ಅನ್ನೋದನ್ನ ಊರ್ಧ್ವ ಲೋಕದ ದೇವತೆಗಳು ಕೂಡ ಅದನ್ನ ಕಾಣ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಕೂಡ ವೈಕುಂಠ ಲೋಕದ ನಿವಾಸಿಗಳ ಹಾಗೆ ಕಾಣ್ತಾರೆ ಅಂತ. ಅಂದ್ರೆ ವಾಸ್ತವದಲ್ಲಿ ಅವರೆಲ್ಲರೂ ಕೂಡ ಅಂತಹ ಮಹಾಪುಣ್ಯವನ್ನ ಮಾಡಿರುವ ಕಾರಣದಿಂದ ಅಂತಹ ಒಂದು ಪವಿತ್ರ ಕ್ಷೇತ್ರಗಳಲ್ಲಿ ಅವರ ಜನನ ಆಗುತ್ತೆ, ಮತ್ತೆ ಅಲ್ಲಿ ಅವರು ವಾಸಿಸ್ತಾರೆ ಅನ್ನೋದನ್ನಲ್ಲಿ ಅದರ ಮಹತ್ವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲೊಂದು ನೈಮಿಷಾರಣ್ಯದ ಮುನಿಶ್ರೇಷ್ಠರ ಕೂಟ, ಅಂದ್ರೆ ಈ ಒಂದು ಭಾಗವತ ಪ್ರವಚನ ಆಗುವಂತದ್ದು ನೈಮಿಷಾರಣ್ಯದಲ್ಲಿ. ಅದನ್ನ ಹೇಳುವಂತದ್ದು ಸೂತ ಮುನಿಗಳು. ಅವರು ಈ ರೀತಿ ಭಾಗವತನ ಹೇಳುವಾಗ ಭಾಗವತದಲ್ಲಿ ಬರುವಂತಹ ಒಂದು ವಿಷಯ ಏನಂತಂದ್ರೆ, ಅವರು ಗಂಗಾ ನದಿಯ ಮಹತ್ವವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಗಂಗಾ ನದಿ ಅನ್ನುವಂಥದ್ದು ಅದು ಭಗವಂತ ವಾಮನ ಅವತಾರದಲ್ಲಿ ಅವನು ತನ್ನ ಹೆಜ್ಜೆನ ಊರ್ಧ್ವಲೋಕಗಳಿಗೆ ಇಟ್ಟಾಗ ಆ ಒಂದು ಏನಂತ ಹೇಳ್ತಾರೆ, ಬ್ರಹ್ಮಾಂಡದ ಪರಿಧಿ ಏನಿದೆ ಅದನ್ನ ಅದು ಛೇದಿಸ್ಕೊಂಡು ಆ ಗಂಗಾ ನದಿ ಒಂದು ವೈಕುಂಠ ಲೋಕದಿಂದ ಅದು ಭೂಮಿಗೆ ಬರುತ್ತಾಳೆ. ಹಾಗೆ ಬರುವಾಗ ಭಗವಂತನ ಪಾದದಲ್ಲಿ ಅರ್ಪಿಸಿದಂತಹ ತುಳಸಿಯ ಕಂಪನಾಡು ತಗೊಂಡು ಬರ್ತಾಳೆ. ಆ ಕಾರಣದಿಂದ ಎಲ್ಲೆಲ್ಲ ಈ ಗಂಗಾ ನದಿ ಹರಿತಿದ್ದಾಳೆ, ಆ ಗಂಗಾ ನದಿ ಹರಿತಿರುವ ಎಲ್ಲ ಸ್ಥಳದಲ್ಲೂ ಆ ಭಗವಂತನ ಮಹಿಮೆಗಳನ್ನ ಅವಳು ಸಾರ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಹೀಗೆ ಗಂಗಾ ನದಿ ಎನ್ನುವಂಥದ್ದು ಅದು ಪವಿತ್ರ ಆಗಿರುವಂಥದ್ದು ಹೇಗೆ ಅಂತಂದ್ರೆ, ಅದು ಭಗವಂತನ ಪಾದದಿಂದ ಅದು ಹರಿದು ಬರ್ತಾ ಇರುವ ಕಾರಣದಿಂದ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಕ್ಷೇತ್ರವೂ ಕೂಡ ಪವಿತ್ರವಾದದ್ದು, ಅದೆಲ್ಲವೂ ಕೂಡ ಅದರದೇ ಆದ ಮಹಿಮೆಯನ್ನ ಹೊಂದಿದೆ, ಅದರದೇ ಆದಂತಹ ಒಂದು ಶ್ರೇಷ್ಠತೆಯನ್ನ ಹೊಂದಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಪವಿತ್ರ ಕ್ಷೇತ್ರಗಳಿಗೆ ಮಥುರಾಪುರ ವಾಸ ಅಂತ ನಾವು ನೋಡಿದ್ವಿ. ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ಮಾತಾಜಿ ಹೇಳಿದ್ರು 5 ಪ್ರಮುಖವಾದ 64ರಲ್ಲಿ ಪ್ರಮುಖವಾದ 5 ಇದೆ ಅಂತ. ವಿಗ್ರಹ ಆರಾಧನೆ, ಭಾಗವತವನ್ನ ಶ್ರವಣ ಮಾಡುವಂಥದ್ದು, ಭಕ್ತರ ಸಂಘದಲ್ಲಿ ಇರುವಂಥದ್ದು, ಸಂಕೀರ್ತನೆ ಮಾಡುವಂಥದ್ದು, ಮತ್ತೆ ಮಥುರಾಪುರ ವಾಸ. ಮಥುರಾಪುರ ವಾಸ ಅಂತಂದ್ರೆ ಇಲ್ಲಿ ಭಗವಂತನ ಮಹಿಮೆಗಳನ್ನ ಸಾರುವಂತಹ ಒಂದು ಪ್ರದೇಶಗಳಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಡುವಂಥದ್ದು, ಅಲ್ಲಿ ಹೋಗಿ ವಾಸಿಸುವಂಥದ್ದು, ಅದರ ಒಂದು ವಿಶೇಷತೆಯನ್ನ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಅಗತ್ಯವಿದ್ದಷ್ಟು ಮಾತಾಜಿ ಓದ್ಲಾ ಮಾತಾಜಿ? ಈಗ ಕರೆಕ್ಟ್ ಇದೆಯಾ? ಕೇಳ್ಸತ್ತಾ ಮಾತಾಜಿ? ಬೇರೆ ಯಾರಾದ್ರೂ ನೋಡೋಣ ಮಾತಾಜಿ, ಇನ್ನೊಬ್ರಿಗೆ ಯಾರಿಗಾದ್ರೂ ಅವಕಾಶ ಕೊಡೋಣ ನೋಡೋಣ. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ, ಓದಿ ಪ್ರಭುಜಿ. ನಾರದೀಯ ಅಗತ್ಯವಿದ್ದಷ್ಟನ್ನೇ ಸ್ವೀಕರಿಸಬೇಕು. ನಾರದೀಯ ಪುರಾಣದಲ್ಲಿ ಆದೇಶವಿದೆ, ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಚಾರದಲ್ಲಿ ಗಂಭೀರವಾದ ಆಸಕ್ತಿಯುಳ್ಳವನು ತನಗೆ ಬೇಕಾದುದಕ್ಕಿಂತ ಹೆಚ್ಚಿನದನ್ನು ಸ್ವೀಕರಿಸಬಾರದು. ಈ ಮಾತಿನ ಭಾವಾರ್ಥ ಹೀಗೆ: ವ್ಯಕ್ತಿಯು ಭಕ್ತಿ ಸೇವೆಯ ತತ್ವಗಳನ್ನು ಅಲಕ್ಷಿಸಬಾರದು.
ಹಾಗೆಯೇ ತನಗೆ ಎಷ್ಟು ಸುಲಭವಾಗಿ ಮಾಡಲು ಸಾಧ್ಯವೋ ಅಷ್ಟಕ್ಕಿಂತ ಹೆಚ್ಚಿನದನ್ನು ಹೇಳುವ ಭಕ್ತಿ ಸೇವಾ ನಿಯಮಗಳನ್ನು ಒಪ್ಪಿಕೊಳ್ಳಬಾರದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ದಿನಂಪ್ರತಿ ಕನಿಷ್ಠ 1,00,000 ಬಾರಿಯಾದರೂ ಜಪಮಣಿಗಳನ್ನು ಎಣಿಸುತ್ತಾ ಹರೇ ಕೃಷ್ಣ ಮಂತ್ರ ಜಪಿಸಬೇಕು ಎಂದು ಹೇಳಬಹುದು. ಆದರೆ ಇದು ಸಾಧ್ಯವಾಗದಿದ್ದಲ್ಲಿ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ತನ್ನ ಶಕ್ತಿಯನುಸಾರ ಎಷ್ಟು ಸಲ ಜಪಿಸಲು ಸಾಧ್ಯವೋ ಅಷ್ಟು ಸಲ ಜಪಿಸಬೇಕು. ಸಾಮಾನ್ಯವಾಗಿ ಕನಿಷ್ಠ ಪಕ್ಷ ಜಪಮಾಲೆಯ 16 ಸುತ್ತು ಬರುವಂತೆ ಜಪಿಸಬೇಕೆಂದು ನಾವು ನಮ್ಮ ಶಿಷ್ಯರಿಗೆ ಸೂಚಿಸುತ್ತೇವೆ ಮತ್ತು ಇದನ್ನು ಪೂರ್ಣಗೊಳಿಸಬೇಕು. ಆದರೆ 16 ಸುತ್ತುಗಳನ್ನು ಜಪಿಸುವುದು ಸಾಧ್ಯವಾಗದ ಪಕ್ಷದಲ್ಲಿ ಆ ದಿನ ಉಳಿದದ್ದನ್ನು ಮರುದಿನ ಪೂರೈಸಬೇಕು. ಆದರೆ ಭಕ್ತನು ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳುವ ವಿಚಾರದಲ್ಲಿ ದೃಢಮನಸ್ಕನಾಗಿರಬೇಕು. ಜಪವಿಧಿಯನ್ನು ಅವನು ಕಟ್ಟುನಿಟ್ಟಾಗಿ ಆಚರಿಸಲಾಗದಿದ್ದ ಪಕ್ಷದಲ್ಲಿ ಅವನು ನಿರ್ಲಕ್ಷ್ಯದ ಪ್ರವೃತ್ತಿಯವನಾಗುವುದೇ ನಿಶ್ಚಯ. ಹೀಗಾಗುವುದು ದೇವರ ಸೇವೆಯಲ್ಲಾಗುವ ಅಪರಾಧ. ದೋಷಗಳನ್ನು ಪ್ರೋತ್ಸಾಹಿಸುತ್ತಾ ಹೋದಲ್ಲಿ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಯಲಿಕ್ಕಾಗದು. ಆದ್ದರಿಂದ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕನುಗುಣವಾಗಿ ತಾನೇ ಒಂದು ನಿಯಂತ್ರಣವನ್ನು ಹಾಕಿಕೊಂಡು ಆ ನಿಯಮವನ್ನು ಮುರಿಯದೆ ನಡೆಯುವುದು ಕ್ಷೇಮಕರ. ಈ ಮಾರ್ಗಾನುಸಾರ ಅವನು ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯುವುದು ಸಾಧ್ಯವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಎಷ್ಟು ಅಗತ್ಯವಿದೆಯೋ ಅಷ್ಟನ್ನೇ ಸ್ವೀಕರಿಸಬೇಕು ಅಂತ ಯಾವ ವಿಷಯದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಸೇವೆ ವಿಷಯದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ನಾವು ಭಗವಂತನ ಸೇವೆನ ಹೆಚ್ಚು ಹೆಚ್ಚು ಮಾಡ್ಬೇಕು ಅನ್ನುವಂತ ಉತ್ಸಾಹದಲ್ಲಿ ನಾವು ಪ್ರತಿದಿನ ಮಾಡಲೇಬೇಕಾಗಿರುವಂತದ್ದು ಸಂಕೀರ್ತನೆ, ಜಪ, ಯಜ್ಞ, ಅದೇನು ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರತಿದಿನ 16 ಸುತ್ತು ಕನಿಷ್ಠ ಪಕ್ಷ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ಮಾಡಕ್ಕಾಗದೇ ಇರೋಷ್ಟು ಸೇವೆಯಲ್ಲಿ ತನ್ನನ್ನು ತಾನು ತಲ್ಲೀನಗೊಳಿಸ್ಕೊಡುವಂಥದ್ದು ಅದು ಕೂಡ ತಪ್ಪು ಅಂತಾನೆ ಹೇಳ್ತಾ ಇದ್ದಾರೆ. ಹಾಗೆ ಒಂದ್ ವೇಳೆ ಆಯ್ತು ಅಂದ್ರೂ ಕೂಡ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಅದನ್ನ ನಾವು ಮಾಡ್ಲೇಬೇಕು. ಅದನ್ನ ನಾವು ಅಲಕ್ಷಿಸಬಾರ್ದು. ಅಲಕ್ಷಿಸಿದ್ರೆ ಅವರು ಭಕ್ತಿಯಲ್ಲಿ ಅದು ಅಪರಾಧ ಆಗುತ್ತೆ. ಮತ್ತೆ ಏನಾಗುತ್ತೆ, ಅವರು ಕ್ರಮೇಣ ಅವರು ಅದರಲ್ಲಿ ಕುಸಿತಾ ಹೋಗ್ತಾರೆ. ಅಂದ್ರೆ ಆಧ್ಯಾತ್ಮಿಕ ಉನ್ನತಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅವರು ಒಂದು ದಿನ ಭಕ್ತಿಯ ಮಾರ್ಗದಿಂದ ಅವರು ಏನಂತ ವಿಮುಖರ ಆಗೋದಕ್ಕೂ ಸಾಧ್ಯ ಇದೆ. ಅಂತಹ ತಪ್ಪುಗಳನ್ನ ಮಾಡಬಾರ್ದು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಸೇವೆ ಮಾಡುವಾಗ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಅಂತಂದ್ರೆ ನಮ್ಮ ಪ್ರತಿದಿನದ ಏನೆಲ್ಲ ಒಂದು ನಿಯಮಗಳು ಇದೆ, ನಿಯಂತ್ರಕ ತತ್ವಗಳಿದೆ, ಮತ್ತೆ ನಮ್ಮ ಒಂದು ತಪಸ್ಸಿನಿದೆ, ಅದಕ್ಕೆ ಭಂಗ ಬರುವ ರೀತಿಯಲ್ಲಿ ನಾವು ಮಾಡ್ಕೋಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಪ್ರಮುಖವಾದದಿದೆ ಅದನ್ನ ಮಾಡಿ ತನ್ನ ಸಮಯ ಎಷ್ಟು ಉಳಿಸ್ಕೊಂಡಿದೀನಿ ಅದನ್ನ ನೋಡ್ಕೊಂಡು, ಮತ್ತೆ ಆಗೊಂದ್ ವೇಳೆ ಮಿಸ್ ಆದ್ರೂ ಕೂಡ ಅದನ್ನ ಮುಂದಿನ ದಿನ ಅದನ್ನ ಮಾಡಿ ಮುಗಿಸ್ಬೇಕು. ಅದನ್ನ ನಾವು ನಿರ್ಲಕ್ಷಿಸಬಾರ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಏಕಾದಶಿ ದಿನದ ಉಪವಾಸ ಓದ್ತೀರಾ? ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಏಕಾದಶಿಯ ದಿನ ಉಪವಾಸ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೀಗೆ ವಿವರಣೆ ಇದೆ. ಏಕಾದಶಿಯ ದಿನ ಉಪವಾಸ ಮಾಡುವ ವ್ಯಕ್ತಿಯು ಸಕಲ ಪಾಪಕರ್ಮಗಳಿಂದಲೂ ಮುಕ್ತನಾಗುತ್ತಾನೆ ಮತ್ತು ಪುಣ್ಯದ ಬದುಕಿನಲ್ಲಿ ಮುನ್ನಡೆಯುತ್ತಾನೆ. ಏಕಾದಶಿಯ ದಿನ ಆಹಾರ ಸೇವನೆ ಮಾಡದಿರುವುದೊಂದೇ ಈ ಕ್ರಿಯೆಯ ಹಿಂದಿನ ತತ್ವವಲ್ಲ. ಗೋವಿಂದ ಅಥವಾ ಕೃಷ್ಣನಲ್ಲಿ ಶ್ರದ್ಧೆ ಹಾಗೂ ಪ್ರೇಮವನ್ನು ಬೆಳೆಸಿಕೊಳ್ಳುವುದು ಉಪವಾಸದ ಉದ್ದೇಶವಾಗಿದೆ. ದೇಹದ ಬೇಡಿಕೆಗಳನ್ನು ಕಡಿಮೆ ಮಾಡುವುದು ಮತ್ತು ನಮ್ಮ ಸಮಯವನ್ನು ಜಪಿಸುತ್ತಾ ಅಥವಾ ಇತರೆ ಸೇವೆ ಸಲ್ಲಿಸುತ್ತಾ ಭಗವಂತನ ಸೇವೆಯಲ್ಲಿ ತೊಡಗಿಸುವುದೇ ಏಕಾದಶಿಯ ಉಪವಾಸ ಮಾಡುವುದರ ನಿಜವಾದ ಕಾರಣ. ಗೋವಿಂದನ ಲೀಲೆಗಳನ್ನು ಸ್ಮರಿಸುವುದು ಮತ್ತು ಅವನ ಪವಿತ್ರ ನಾಮವನ್ನು ನಿರಂತರವಾಗಿ ಕೇಳುವುದು ಉಪವಾಸದ ದಿನಗಳಲ್ಲಿ ಮಾಡಬೇಕಾದ ಅತ್ಯುನ್ನತ ಕಾರ್ಯ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಈಗ ಕೃಷ್ಣ. ಉಪವಾಸ ಅಂತಂದ್ರೆ ಅಂದ್ರೆ ಹತ್ತಿರ, ವಾಸ, ಭಗವಂತನಿಗೆ ಹತ್ತಿರದಲ್ಲಿ ವಾಸ ಮಾಡುವಂಥದ್ದು. ಭಗವಂತನಿಗೆ ಅತ್ಯಂತ ಪ್ರಿಯವಾದ ದಿನ ಅಂದ್ರೆ ಏಕಾದಶಿ. ಯಾಕೆಂದ್ರೆ ಅವನ ಭಕ್ತರು ಆ ದಿನ ಪರಿಪೂರ್ಣವಾಗಿ ಅವನಿಗಾಗಿ ಆ ದಿನವನ್ನ ಸಮರ್ಪಣೆ ಮಾಡ್ತಾರೆ, ಮತ್ತೆ ಅವನ ಸ್ಮರಣೆಯಲ್ಲಿ ಆ ದಿನವನ್ನ ಕಳೀತಾರೆ. ಆ ಏಕಾದಶಿ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಪವಾಸಗಳನ್ನ ಮಾಡ್ತಾರೆ. ಅಂದ್ರೆ ಕೆಲವರು ನಿರ್ಜಲ ಮಾಡ್ತಾರೆ, ಅಂದ್ರೆ ನೀರನ್ನು ಕೂಡ ಕುಡಿದೀರ ಭಗವಂತನ ಸೇವೆಯಲ್ಲಿ ಪರಿಪೂರ್ಣವಾಗಿ ತಲ್ಲೀನರಾಗ್ತಾರೆ. ಇನ್ನು ಕೆಲವರು ಹಣ್ಣು ಸೇವನೆ ಮಾಡ್ತಾರೆ, ಹಾಲು ಸೇವನೆ ಮಾಡ್ತಾರೆ. ಇನ್ನು ಕೆಲವರು ಈ ಒಂದು ಏನಂತ ಹೇಳ್ತಾರೆ, ಸಾಬುದಾನ ಕಿಚಡಿ ಅದನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಪ್ರಮುಖ ಅಂತಂದ್ರೆ, ಯಾವುದು ಮುಖ್ಯ ಅಂತಂದ್ರೆ, ಅವರು
ನಿರ್ಜಲ ಮಾಡ್ತಾರೋ ಅಥವಾ ಸಾಬುದಾನ ತಿಂತಾರೋ ಅದೆಲ್ಲ ವಿಷಯ. ಅಲ್ಲಿ ಆ ದಿನವನ್ನ ಅವರು ಪರಿಪೂರ್ಣವಾಗಿ ಭಗವಂತನ ಸ್ಮರಣೆಯಲ್ಲಿ ಎಷ್ಟು ಕಳೆದ್ರು, ಭಗವಂತನ ಸೇವೆಯಲ್ಲಿ ಎಷ್ಟು ತೊಡಗಿದ್ರು ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅಂದ್ರೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ ಮಾಯಾಪುರ ಆ ಕಡೆ ಎಲ್ಲ ಆ ಕೆಲವೊಂದು ಶಿಷ್ಯರು ಪ್ರತಿದಿನ ಅವರು ಈ ಒಂದು ಪುಸ್ತಕ ವಿತರಣೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಆ ಪುಸ್ತಕ ವಿತರಣೆಗೆ ಹೋಗುವಂತಹ ಜನ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 7 ಗಂಟೆವರೆಗೂ ಪುಸ್ತಕ ವಿತರಣೆಯನ್ನ ಮಾಡ್ತಾರೆ ಅಂತ. ಅಂತಹ ಒಂದು ಶಿಷ್ಯಂದಿರಿಗೆ ಗುರುಗಳು ಏನಂತ ಹೇಳ್ತಾರೆ ಅಂದ್ರೆ, ನೀವು ನಿರ್ಜಲ ಮಾಡಿ ಅಂತ ಹೇಳೋದಿಲ್ಲ. ಏಕಾದಶಿ ದಿನಗಳಲ್ಲಿ ಅವರು ಒಂದು ಸಾಬುದಾನ ಕಿಚಡಿ ಏನಿದೆ ಅದನ್ನ ಅವರು ಸ್ವೀಕಾರ ಮಾಡ್ತಾರೆ. ಹಾಗೆ ಆ ದಿನದ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ ಹೆಚ್ಚು ಹೆಚ್ಚು ಭಗವಂತನ ಹತ್ತಿರ ಇರುವಂಥದ್ದು, ಅಂದ್ರೆ ಭಗವಂತನ ಸ್ಮರಣೆ ಮಾಡುವಂಥದ್ದು, ಅವನ ಪವಿತ್ರ ಸಂಕೀರ್ತನೆ ಮಾಡುವಂಥದ್ದು, ಅಥವಾ ಅವನ ಸೇವೆಯಲ್ಲಿ ಗಂಭೀರವಾಗಿ ಆ ದಿನ ಪೂರ್ತಿಯಾಗಿ ತೊಡಗಿರುವಂಥದ್ದು. ಅದು ಏಕಾದಶಿ ದಿನದ ಮಹತ್ವ. ಅಂದ್ರೆ ಈ ಉಪವಾಸದ ವಿಷಯದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಏಕಾದಶಿ ಉಪವಾಸ ಮತ್ತೆ ಇನ್ನೊಂದು ಜನ್ಮಾಷ್ಟಮಿಯಲ್ಲಿ ಮಾಡುವಂತಹ ಉಪವಾಸ, ನಂತರ ಇನ್ನೊಂದು ಯಾವ್ದು ಹೇಳ್ತಾರೆ ಅಂದ್ರೆ ಈ ಒಂದು ಚತುರ್ಮಾಸದಲ್ಲಿ ಮಾಡುವ ಚಾತುರ್ಮಾಸ ಮಾಡುವಂಥದ್ದು. ಇದೆಲ್ಲವೂ ಕೂಡ ಏನ್ ಮಾಡುತ್ತೆ ಅಂತಂದ್ರೆ ನಮ್ಗೆ ತಪಸ್ಸಿದ್ದ ಹಾಗೆ ನಮ್ಮಲ್ಲಿ ಒಂದು ಏನಂತ ಹೇಳ್ತಾರೆ, ಒಂದು ವೈರಾಗ್ಯವನ್ನ ಹೆಚ್ಚಿಸುತ್ತೆ ಅಂತ. ನಮ್ಮಲ್ಲಿ ವೈರಾಗ್ಯವನ್ನ ಹೆಚ್ಚಿಸುತ್ತೆ. ಆ ಕಾರಣದಿಂದ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ನಮ್ಗೆ ತಪಸ್ ಬೇಕು, ವೈರಾಗ್ಯ ಬೇಕು ಅಂತಂದ್ರೆ ಈ ಒಂದು ಉಪವಾಸಗಳನ್ನ ನಾವು ಆಚರಣೆ ಮಾಡಬೇಕು ಅಂತಲ್ಲಿ ಹೇಳ್ತಾರೆ. ಎಷ್ಟಿದೆ? ಜಾಸ್ತಿ ಇದೆಯಾ? ದಿನಕ್ಕಾಗತ್ತಲ್ಲ, ನಾಳೆಗಾಗುತ್ತೆ. ಕೃಪಾ ಸಿಂಧುಭ್ಯೈ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಲ್ಲಿ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುತ್ತೆ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವ್ ಇವಾಗ ನವರಾತ್ರಿ ಮಾಡ್ತಾ ಇದ್ದೀವಲ್ಲ ಮಾತಾಜಿ, ನಾವು ಮಾಡಿದ್ದೆಲ್ಲ ಕೃಷ್ಣನ್ಗೂ ಅರ್ಪಣೆ ಆಗುತ್ತಾ ಮಾತಾಜಿ? ಅಂದ್ರೆ ಮಾತಾಜಿ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾತಾಜಿ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಕೆಲವೊಂದು ಕಡೆ ಕೃಷ್ಣರಿಗೆ ಅರ್ಪಿಸಿದ ಪ್ರಸಾದವನ್ನ ಅವರಿಗೆ ಅರ್ಪಿಸ್ತಾರೆ. ಅಂದ್ರೆ ಮಾತಾಜಿ ಕೃಷ್ಣ ಪ್ರಸಾದವನ್ನೇ ಅವ್ರಿಗೂ ಕೊಡ್ತಾರೆ. ಅಂದ್ರೆ ವೈಷ್ಣವಿ ಅಲ್ವಾ, ಅವ್ರಿಗೂ ಕೂಡ ಭಗವಂತನ ಪ್ರಸಾದ ಇಷ್ಟ ಆಗುತ್ತೆ ಅಂತ. ಅದಕ್ಕೆ ಕೇಳ್ದೆ ಮಾತಾಜಿ. ಇವಾಗ ನವರಾತ್ರಿ ನಾವು ಮಾಡ್ತಾ ಇದೀವಿ, ಅಂದ್ರೆ ಗೊಂಬೆ ಕೂರ್ಸಿಲ್ಲ, ಪೂಜೆ ಮಾಡ್ಕೊಂಡು ಎಲ್ಲ ದೇವಿನ ಅರ್ಪಣೆ ಮಾಡ್ತಾ ಇದೀವಿ. ಅದು ಕೃಷ್ಣನಿಗೂ ಅರ್ಪಣೆ ಮಾಡ್ದಂಗಲ್ವಾ ಮಾತಾಜಿ? ಅಂದ್ರೆ ಮಾತಾಜಿ ಅವ್ರಿಗೆ ಮಾಡಿದ್ದು ಇವ್ರಿಗೆ ಅರ್ಪಣೆ ಆಯಿತು ಅನ್ನೋ ರೀತಿ ಅಲ್ಲ. ನೀವು ಮಾಡುವಾಗ ನಿಮ್ಮ ಭಾವ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನೀವು ಯಾರ ಪೂಜೆ ಮಾಡ್ತಾ ಇದ್ದೀರಿ ಅದನ್ನ ತಿಳಿದು ಮಾಡೋದ್ರಿಂದ ನಿಮ್ಗೆ ಅದರಿಂದ ಲಾಭ ಆಗುತ್ತೆ. ಅಂದ್ರೆ ವೈಷ್ಣವಿಯ ಪೂಜೆ ಮಾಡ್ತಾ ಇದ್ದೀರಿ ಅಂದ್ರೆ, ವೈಷ್ಣವಿ ಅಂದ್ರೆ ಅವರು ಕೂಡ ವಿಷ್ಣುವಿನ ಭಕ್ತೆ, ಅವರು ಕೂಡ ವಿಷ್ಣುವಿನ ಸೇವೆಯಲ್ಲಿ ಸದಾ ತೊಡಗಿರ್ತಾರೆ. ಈ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಕೂಡ ನಿನ್ನ ಹಾಗೆ ಭಕ್ತಿಯಲ್ಲಿ ಮುಂದುವರಿಬೇಕು ಅನ್ನೋ ಪ್ರಾರ್ಥನೆಯನ್ನ ಇಟ್ಕೊಂಡು ನೀವು ಮಾಡ್ತಿದ್ರೆ ಅದು ಸರಿಯಾದ ರೀತಿ ಇರುತ್ತೆ. ಆದ್ರೆ ನೀವು ದುರ್ಗಾದೇವಿ ಪೂಜೆ ಮಾಡ್ತಾ ಇದ್ದೀನಿ, ನಾನು ದುರ್ಗಾದೇವಿ ಪೂಜೆ ಮಾಡಿದ್ರೆ ಅಂದ್ರೆ ಇದು ಹೇಗೆ ಆಗುತ್ತೆ ಅಂದ್ರೆ, ಏನಂತ ಹೇಳ್ತಾರೆ, ಚೆನ್ನೈಗೆ ಟಿಕೆಟ್ ತಗೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅನ್ನೋ ರೀತಿ ಆಗ್ಬಿಡತ್ತೆ. ಆ ರೀತಿ ತಪ್ಪು ಮಾಡಬಾರ್ದು. ಅಂದ್ರೆ ನಾನು ದೇವಿಗೆ ಪೂಜೆ ಮಾಡಿದೆಲ್ಲ ಕೃಷ್ಣನಿಗೆ ಸಮರ್ಪಣೆ ಆಗ್ತಿದೆ, ಆ ರೀತಿ ಆಗೋದಿಲ್ಲ ಅಂತ. ಅಂದ್ರೆ ಅದು ಅವಿಧಿ ಪೂರ್ವಕ ಅಂತ ಹೇಳ್ತಾರ, ದೇವತೆಗಳ ಪೂಜೆ ಮಾಡುವಂಥದ್ದು ಆ ರೀತಿ ಆಗ್ಬಿಡತ್ತೆ. ಈ ಸಾಬುದಾನ ಉಪವಾಸದಲ್ಲಿ ಕಿಚಡಿ ತಿನ್ಬೋದು ಅಂತಾರ, ಅದು ಯಾವ್ದ್ರಿಂದ ಮಾಡಿರ್ತಾರೆ? ಸಾಬುದಾನ ಅಂದ್ರೆ ಸಬ್ಬಕ್ಕಿ ಅಂತಾರಲ್ಲ ಪ್ರಭುಜಿ, ಅದರಿಂದ ಮಾಡಿರ್ತಾರೆ. ಅದಕ್ಕೆ ಕಡಲೆ ಬೀಜ ಹಾಕ್ತಾರೆ, ಆಲೂಗಡ್ಡೆ ಹಾಕ್ತಾರೆ. ಮಾಡ್ತಾರೆ ಮಾತಾಜಿ. ಸಬ್ಬಕ್ಕಿನ ಉಪ್ಪಿಟ್ಟು ತರ ಮಾಡೋದು ಮಾತಾಜಿ. ಉಪ್ಪಿಟ್ಟು ಮಾಡ್ತಾರಲ್ಲ ಮಾತಾಜಿ, ಆ ತರ ವರದಕ್ಕಿನೂ ಮಾಡ್ತಾರೆ ಮಾತಾಜಿ. ವರದಕ್ಕಿ ಅಂತ ಇರತ್ತೆ ನವಣಿ. ನನಗೆ ಹೆಚ್ಚು ಗೊತ್ತಿಲ್ಲ ಮಾತಾಜಿ. ಸಾಬುದಾನ ಬಗ್ಗೆನೂ ಕೂಡ ಜಾಸ್ತಿ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋದಾಗ್ಲೇ ನಾನು ನೋಡಿರೋದದು. ಅಂದ್ರೆ ಅದರಲ್ಲಿ ಕಡಲೆ ಬೀಜ ಇರುತ್ತೆ, ಆಲೂಗಡ್ಡೆ ಇರುತ್ತೆ, ಮತ್ತೆ ಇನ್ನೇನಾದ್ರೂ ಬೆರೆಸಿರ್ತಾರೆ. ಅಂದ್ರೆ ಉಪ್ಪು ಮತ್ತೆ ಖಾರಕ್ಕೆ ನಾಗವೇಣಿ ಮಾತಾಜಿ ಇದ್ರೆ ಹೇಳ್ತಾರೆ. ಹರೇ ಕೃಷ್ಣ. ಮೆಣಸು ಮಾತಾಜಿ, ಕಾಯಿ ಮೆಣಸು ಹಾಕ್ತಾರೆ. ಅದು ಬೇಕಾದ್ರೆ ಹಾಕ್ತಾರೆ, ಇಲ್ಲದಿದ್ರೆ ಖಾರ ಮಾಡಿದ್ರೆ ಅದನ್ನ ಹಾಕ್ತಾರೆ, ಇಲ್ಲದೆ ಬೆಲ್ಲ. ಅದು ಸಹ ಬೆಲ್ಲ, ಬೇರೆ ಬೆಲ್ಲ. ಇದು ಏಕಾದಶಿ ದಿವಸ ಅದೆಂತ
ಎಂತದ್ದು ಹೇಳ್ತಾರೆ ಅದಕ್ಕೆ ಆ ಬೆಲ್ಲಕ್ಕೆ. ಕಾಟಿ ಬೆಲ್ಲನ ಮಾತಾಜಿ? ಹಾ? ಕಾಟಿ ಬೆಲ್ಲ ಅಂತಾರಲ್ಲ ಅದ ಮಾತಾಜಿ ಹಿಂದೆ? ಅದಲ್ಲ ಅಲ್ಲ 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 ಅದಲ್ಲ, ಓಲೆ ಬೆಲ್ಲ. ಆರ್ಗ್ಯಾನಿಕ್ ಏನೋ ಒಂದು ತರದ್ದು ಮಾಡಿ ತರ್ತಾರೆ ಅವ್ರು ಆರ್ಗಾನಿಕ್. ಪ್ಯಾಕೆಟ್. ಅದೇ ನೈಲನ್ ಸಾಗು, ನೈಲನ್ ಓಲೆ ಬೆಲ್ಲ. ಸಾಬಕ್ಕಿ. ಓಲೆ ಬೆಲ್ಲ ಮಾತಾಜಿ. ಹರೇ ಕೃಷ್ಣ. ಓಲೆ ಓಲೆ ಬೆಲ್ಲ ಬೆಲ್ಲ ಅಲ್ಲ ಅಲ್ಲ ಮಾತಾಜಿ, ಅದು ಬೇರೆ. ಅದು ಆರ್ಗ್ಯಾನಿಕ್ ಬೆಲ್ಲ ಅಂತ ಪ್ಯಾಕೆಟ್ ಅಲ್ಲೇ ಬರುತ್ತೆ ಮತ್ತೆ. ಹೌದೌದು. ಮತ್ತೆ ಅದು ಎಂತ ಗೊತ್ತೇ, ಇದು ಯಾವ್ದು ನೈಲಾನ್ ಸಾಬಕ್ಕಿ ಅಂತೇಳಿ, ಅದನ್ನು ಏಕಾದಶಿ ದಿವಸ ಉಪಯೋಗ ಮಾಡುದು. ನಮಗೆ ದಪ್ಪ ಸಾಬುದಾನ ಅಲ್ಲ, ನೈಲಾನ್ ಸಾಬಕ್ಕಿ ಅಂತೇಳಿ ಸಿಗ್ತದೆ, ಅದನ್ನು ಉಪಯೋಗ ಅದು ಮಾಡುದು. ಸಣ್ಣಗಿದೆ. ಹಾ, ಸಣ್ಣಗೆ ಅದು ಸಣ್ಣಗೆ, ತುಂಬಾ ಸಣ್ಣಗೆ ಇರ್ತದೆ. ಅದು ಪಾಯಸ ಮಾಡಿ ತಿನ್ಬೋದು, ಹಾಲು ಪಾಯಸ ಮಾಡ್ಬೋದು, ಅಥವಾ ಹೀಗೆ ಅದಕ್ಕೆ ಆಲೂಗಡ್ಡೆ ಮತ್ತೆ ನೆಲಗಡಲೆ ಬೀಜ ಹಾಕಿ ಅದನ್ನು ಎಂತ ನೀವು ಉಪ್ಪಿಟ್ಟು ತರಸ ಮಾಡಿ ತಿನ್ಬಹುದು ಮಾತಾಜಿ. ಹೌದು, ಮತ್ತೆ ಅಥವಾ ಸೆಂಡಿಗೆ ತರಸ ಮಾಡಿ ತಿಂತಾರೆ. ಅದನ್ನು ಪೇಸ್ಟ್ ಮಾಡುದು, ನೆಲಗಡಲೆ ಬೀಜ ಮತ್ತೆ ಇದು ಪೊಟ್ಯಾಟೊ ಅದನ್ನು ಬೇಯಿಸಿ ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಮತ್ತೆ ಸಾಬಕ್ಕಿಯನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ತಿರುಗಿಸುದು, ಮತ್ತೆ ಎಣ್ಣೆಯಲ್ಲಿ ಬಿಡುದು. ನಾವು ಇದು ಚಟ್ಟಂಬಡೆ ಎಲ್ಲ ಮಾಡ್ತೇವಲ್ಲ ಅದೇ ರೀತಿ, ಕಾಯಿ ಮೆಣಸು ಶುಂಠಿ ಎಲ್ಲ ಹಾಕಿ. ಅದಕ್ಕೆ ಟಿಕ್ಕಿ ಅಂತಾರೆ ಮಾತಾಜಿ. ಆಲೂಗಡ್ಡೆ ಕ್ಯಾರೆಟ್ ಎಲ್ಲ ಹಾಕಿ ಸಬ್ಜಿ ತರಾನು ಮಾಡ್ತಾರೆ ಮತ್ತೆ. ಸಬ್ಜಿ ತರನು ಮಾಡ್ಬೋದು ಹಾಗೆ. ಮತ್ತೆ ಇದು ಎಂತ ಕುಟ್ಟಮ್ಮಕ್ಕಿ, ಅದ್ರದ್ದು ಮಾಡ್ತಾರೆ ದೋಸೆ. ಸಾಬುದಾನನ ಯಾವುದ್ರಿಂದ ಮಾಡ್ತಾರೆ ಮಾತಾಜಿ? ನಂಗೆ ಗೊತ್ತಿಲ್ಲ ಮಾತಾಜಿ. ಅದು ಗೆಣಸು ಮಾತಾಜಿ, ಗೆಣಸು. ಸಿಹಿಗೆನ ಅದು ಬರ್ತದಲ್ಲ, ಮರಗೆಣಸು ಏನೋ. ಹಾ, ಗೆಣಸಿನಿಂದ. ಮರಗೆಣಸಲ್ಲಿ ಮಾತಾಜಿ ಮಾಡೋದು. ಹೌದು, ಮರಗೆಣಸು ವೈಟ್ ಆಗಿರ್ತೈತೆ ಆ ಗೆಣಸು. ಹೌದೌದು, ಮರಗೆಣಸದು. ಮರಗೆಣಸು ತಿನ್ಬಹುದು, ಸಿಹಿಗೆಣಸು ತಿನ್ಬಹುದು, ಪೊಟ್ಯಾಟೊ ತಿನ್ಬಹುದು, ಗೆಡ್ಡೆಗಳನ್ನು ತಿನ್ಬಹುದು ಏಕಾದಶಿ ದಿವಸ. ಮಾತಾಜಿ ಕ್ಯಾರೆಟ್ ಬೀಟ್ರೂಟ್ ಅದೆಲ್ಲ ತಿನ್ಬಹುದು. ಕ್ಯಾರೆಟ್ ಎಲ್ಲ ತಿನ್ಬೋದು ಮಾತಾಜಿ, ಬೀನ್ಸ್ ತಿನ್ನಂಗಿಲ್ಲ. ಬೀನ್ಸ್ ತಿನ್ನಂಗಿಲ್ಲ, ಕ್ಯಾರೆಟ್ ಅದೆಲ್ಲ ತಿನ್ಲಿಕ್ಕಿಲ್ಲ, ಬೀಜ ಇರುವಂತ ವಸ್ತು ಯಾವ್ದು ತಿನ್ಲಿಕ್ಕಿಲ್ಲ. ಮಾತಾಜಿ. ಮಾತಾಜಿ ಹೇಳ್ತಾರಲ್ಲ ದೊಡ್ಡವರು, ದೇವನೊಬ್ಬ ನಾಮ ಹಲವು ಅಂತ ಹೇಳ್ಬಿಟ್ಟು, ಅಂದ್ರೆ ಅರ್ಥ ಏನ್ ಮಾತಾಜಿ? ಅಂದ್ರೆ ಕೃಷ್ಣ ಪರಮಾತ್ಮ ಒಬ್ಬನೇ, ಅವನಿಗೆ ನಾನ್ ಅನ್ಕೊಂಡಿದ್ದು ಈ ಒಂದು ಭಗವದ್ಗೀತೆ ಕ್ಲಾಸಿಗೆ ಬಂದ್ಮೇಲೆ ನಾನ್ ಅನ್ಕೊಂಡಿದ್ದ ತರ ಕೃಷ್ಣ ಪರಮಾತ್ಮ ಒಂದೇನೆ, ಬೇರೆ ಬೇರೆ ದೇವತೆಗಳ ಹೆಸರುಗಳ ತರಾನೇ ಅದಕ್ಕೆ ಅವನಿಗೆ ನಾಮಗಳು ಇಟ್ಟಿ ಕರೀತಾರೇನೋ ಅಂತ ನಾನ್ ಅನ್ಕೊಂಡೆ. ಅದ್ರ ಅರ್ಥ ನನಗ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ದೆ. ಅಂದ್ರೆ ಮಾತಾಜಿ, ಅದನ್ನ ಜನರಲ್ ಆಗಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿ ಕರೀತಾರೆ ಅವನ್ನ ಅಂತ. ಆದ್ರೆ ನೀವ್ ಹೇಳೋ ರೀತಿಯಲ್ಲಿ ನಾನು ತಿಳ್ಕೊಬೇಕು ಅಂತಂದ್ರೆ, ಕೃಷ್ಣನಿಗೆ ಅನೇಕ ನಾಮಗಳಿದೆ ಅನ್ನೋ ರೀತಿ, ನನ್ಗೆ ಬೇಕಾದಷ್ಟು ಹೆಸರುಗಳಿದೆ. ಆದ್ರೆ ಯಾವ ರೀತಿ ಕರೆದ್ರು ಕೂಡ ನಾವು ಅವನನ್ನೇ ಕರಿತಾ ಇದ್ದೀವಿ. ಅಂದ್ರೆ ದೊಡ್ಡವರು ಅಂತಾರಲ್ಲ ಮಾತಾಜಿ, ದೇವರು ಕೆಲವರು ಅಂದ್ರೆ ನನ್ಗೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಂದಾಗ ಗುರುಗಳು ಹೇಳ್ತಾ ಇದ್ದಿದ್ದು, ದೇವ್ರು ಒಬ್ನೇ ಇರೋದು, ನಾವು ಅವನ್ಗೆ ಬೇರೆ ಬೇರೆ ಹೆಸರುಗಳನ್ನೆಲ್ಲ ಇಟ್ಕೊಂಡ್ ಕರಿಯೋದಷ್ಟೇ, ಒಂದೇ ದೇವ್ರನ್ನೇ ನಾವು ಆರಾಧಿಸೋದು. ಆದ್ರೆ ಇಲ್ಲಿ ಆಯಾಯ ಪಂಥಕ್ಕೆ ಅಂದ್ರೆ ಆಯಾ ಗ್ರಾಮಗಳಿಗೆ ಅನುಸಾರವಾಗಿ ಎಲ್ಲಾ ದೇವತೆಗಳ ಹೆಸರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಷ್ಟೇ ಅಂತ ಹೇಳೋರು. ಅದಕ್ಕೆ ನನ್ಗೆ ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ, ಈಗ ನಿಮ್ನ ಅದಕ್ಕೆ ಕೇಳ್ದೆ. ದೇವತೆಗಳನ್ನ ಪೂಜೆ ಮಾಡಿದಾಗ ಅದು ಭಗವಂತ ಅಂತ ಅನ್ಕೊಳ್ಳೋದಲ್ಲ ಮಾತಾಜಿ. ದೇವತೆಗಳನ್ನ ಪೂಜೆ ಮಾಡಿ ನಾವು ದೇವ್ರು ಅಂತ ಅನ್ಕೊಂಡ್ರೆ ಅದು ಏನಂತ ಹೇಳ್ತಾರೆ, ಅಜ್ಞಾನ ಅಂತಾರೆ, ಅವಿಧಿಪೂರ್ವಕ ಅಂತ ಹೇಳ್ತಾರೆ. ಆ ದೇವತೆಗಳೆಲ್ಲ ದೇವರಿಗೆ ಸಮಾನ ಅಲ್ಲ, ದೇವತೆಗಳಿಗೂ ವ್ಯತ್ಯಾಸ ಇದೆ. ಉತ್ತಮ ಪರಮಪುರುಷನಿಗೂ ದೇವತೆಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ನಾನು ಅನ್ಕೊಂಡಿದ್ದೆ ಏನಂದ್ರೆ, ಈ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಕಾಲಕ್ಕೆ ತಕ್ಕ ಹಾಗೆ, ಅಲ್ಲಿ ಈಗ ಮಹಮ್ಮದೀಯರನ್ನು ಅವ್ರೇನ್ ಮಾಡ್ತಾರೆ, ಅವರು ಅಲ್ಲಾ ಅಂತ ಕರೀತಾರೆ ಅಥವಾ ಜೀಸಸ್ ಅಂತ ಕರೀತಾರೆ. ಅವರೆಲ್ಲರೂ ಕೂಡ ವಾಸ್ತವದಲ್ಲಿ ಏನು ಅಂತ ಹೇಳ್ಕೊತಾರೆ, ಮಹಮ್ಮದೀಯರು ಹೇಳ್ಕೊತಾರೆ ನಾನು ಭಗವಂತನ ಸೇವಕ ಅಂತ. ಅಲ್ಲಿ ಯಾರು ಇವರು ಜೀಸಸ್ ಏನಂತ ಹೇಳ್ತಾರೆ, ನಾನು ಭಗವಂತನ ಮಗ ಅಂತ, ಸನ್ ಅಂತ ಹೇಳ್ತಾರೆ, ಸನ್ ಆಫ್ ಗಾಡ್ ಅಂತ. ಹೀಗೆ ಅವರೆಲ್ಲರೂ ಕೂಡ ದೇವೋತ್ತಮ ಪರಮಪುರುಷ ವಾಸ್ತವದಲ್ಲಿ ಅಲ್ಲ. ದೇವೋತ್ತಮ ಪರಮಪುರುಷ ಕೃಷ್ಣ ಒಬ್ಬನೇ. ನಾಮ ಹಲವು ಅಂತಂದ್ರೆ ನೀವ್ ಹೇಳ್ಬೋದು, ಮಾಧವ, ಕೃಷ್ಣ, ಮಧುಸೂದನ, ಈ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಕರಿತೀವಿ ಅಂತ. ಕೇಶವ, ಅಚ್ಯುತ,
ಎಷ್ಟೊಂದು ಹೆಸರು ಭಗವಂತನಿಗೆ. ಆ ಗೋವಿಂದ, ರೀತಿ ಅವನಿಗೆ ಬೇರೆ ಬೇರೆ ಹೆಸರಿದೆ. ಆದ್ರೆ ದೇವತೆಗಳನ್ನ ಆರಾಧನೆ ಮಾಡುವಂತದ್ದು ದೇವತಮ ಪರಮ ಪುರುಷನಿಗೆ ಸಮಾನ ಅಲ್ಲ ಮಾತಾಜಿ. ಗೋವಿಂದ, ದೇವತೆಗಳು ಬೇರೆ ಬೇರೆ ದೇವತೆಗಳು ಏನೇನಿದ್ದಾರೆ ಈಶ್ವರ, ಅದೆಲ್ಲ ಬೇರೆ ಬೇರೆ ಪರಮ, ದೇವತೆಗಳೇ. ಕೃಷ್ಣ ಕೃಷ್ಣ ಅಂತೇಳಿ ಪರಮಾತ್ಮಂಗೆ ನಾಮ ಬ್ರಹ್ಮನೇ ಹಲವಿದೆ. ಬಂದಿದ್ದಾನೆ. ಕೃಷ್ಣ ಮಾತ್ರ ಭಗವಂತ ಅವನ್ ಸುಪ್ರೀಂ ಬೇರೆ ಗಾಡ್. ಬೇರೆ ಹೆಸರುಗಳಿದ್ರು ಸಹ ಅವನೊಬ್ನೇ ಅಂದ್ರೆ ಅವನೊಬ್ನೇ ಎಲ್ಲದಕ್ಕೂ ಗಾಡ್ ಅಂತ ಅದೇ ಅಂತ ಅನ್ಕೋಬೇಕಲ್ಲ ಮತ್ತೆ. ಸುಪ್ರೀಂ ಗಾಡ್ ಕೃಷ್ಣ ಒಬ್ಬನೇ. ಅವನಿಗೆ ಹೆಸರು ಹಲವು ಇದೆ, ಆದ್ರೆ ಬಾಕಿ ಎಲ್ಲ ಈ ಬ್ರಹ್ಮ, ಶಿವ, ಇವರೆಲ್ಲರೂ ಕೂಡ ದೇವತೆಗಳೇ. ಆದ್ರೆ ಬೇರೆ ಬೇರೆ ಅಂದ್ರೆ ಇವಾಗ ಹ. ಒಂದ್ಸಲಿ ಮಾತಾಜಿನೇ ಹೇಳಿದ್ರು, ಈಗ ಹೆಂಗೆ ಪ್ರಧಾನ ಮಂತ್ರಿ ಪೋಸ್ಟ್ ಇದೆಯಲ್ಲ ಹಂಗೆ ಕೃಷ್ಣನ್ಗೆ ಅದು ಉಳಿದಂತ ಎಲ್ಲ ಬೇರೆ ಬೇರೆ ಪೋಸ್ಟ್ ಗಳನ್ನೆಲ್ಲ ಹೆಂಗೆ ಬೇರೆಯವ್ರು ನೋಡ್ಕೋತಿದಾರೋ ಹಾಗೆ ಬೇರೆ ದೇವತೆಗಳೆಲ್ಲನೂ ಹಾಗೆ ಅಂತ ಹೇಳಿದ್ರು. ಹೌದು, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೃಷ್ಣನೇ ಕೊಟ್ಟಿದ್ದಾನೆ ಎಲ್ಲರಿಗೂ. ಬಟ್ ಎಲ್ಲರೂ ಇರ್ತಾರೆ, ಮಂತ್ರಿಗಳು. ಕೃಷ್ಣ ಮಾತ್ರ ಸುಪ್ರೀಂ ಕೋರ್ಟ್. ಹಾ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಿವಪುರಾಣದಲ್ಲಿ ಶಿವ ಸುಪ್ರೀಂ ಗಾಡ್ ಅಂತ ಹೇಳ್ತಾರೆ ಮಾತಾಜಿ. ಹಾ ಮಾತಾಜಿ, ಈ ಭೌತಿಕ ಜಗತ್ತು ಏನಿದೆ, ಬ್ರಹ್ಮಾಂಡ ಏನಿದೆ, ಅದರ ನಿರ್ವಹಣೆಯನ್ನ ಕೃಷ್ಣ ಸ್ವತಃ ದುರ್ಗಾದೇವಿ ಮತ್ತೆ ಈಶ್ವರನ್ಗೆ ವಹಿಸ್ಕೊಟ್ಟಿದ್ದಾನೆ. ಅವರೇ ನೋಡ್ಕೊಡುವಂತದ್ದು. ಆಗಿರುವಾಗ ಅವರ ಭಕ್ತರೆಲ್ಲರೂ ಹೇಳ್ತಾರೆ ಶಿವನೇ ಸುಪ್ರೀಂ ಅಂತ. ಯಾಕಂದ್ರೆ ಅದರಿಂದ ಆಚೆಗೆ ಅವ್ರಿಗೆ ಗೊತ್ತಿಲ್ಲ. ಈ ನಿರಾಕಾರವಾದಿಗಳಿಗೆ ಹೇಗೆ ಬ್ರಹ್ಮಜ್ಯೋತಿಯಿಂದ ಆಚೆ ಭಗವಂತನ ಸಾಕ್ಷಾತ್ಕಾರ ಇಲ್ಲ, ಹಾಗೆ ಯಾರೆಲ್ಲ ಈ ಒಂದು ಶಿವನ ಭಕ್ತರಿರ್ತಾರೆ ಅಥವಾ ಬೇರೆ ದೇವತೆಗಳ ಭಕ್ತರಿರ್ತಾರೆ, ಅದರಿಂದ ಆಚೆಗೆ ಅವ್ರಿಗೆ ಆ ಜ್ಞಾನ ಇಲ್ಲದ ಕಾರಣ ಅವರು ಅಲ್ಲಿಗೆ ಸೀಮಿತ ಆಗ್ತಾರೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆ ಶಿವ ಕೂಡ ಭಗವಂತನ ಭಕ್ತನೇ ಅವನು. ರಾಮನಾಮ ಜಪ ಸದಾ ಮಾಡ್ತಾನೆ ಅಂತ ಹೇಳ್ತಾರೆ. ಹೌದು. ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.